ಬದ್ರುದ್ದೀನ್ ಹಾಗೂ ಉಪಾಧ್ಯಕ್ಷ ಆಗಿರುವಂಥ ಶ್ರೀಮತಿ ಕಲ್ಯಾಣರವರಿಗೂ, ಹಾಗೆ ಅರೇಕಲ ಗ್ರಾಮದ ಅರೇಕಲ ಗ್ರಾಮ ಪಂಚಾಯಿತಿಯ ಕಾಂಗ್ರೆಸ್ ಗ್ರಾಮ ಸಮಿತಿಯ ಅಧ್ಯಕ್ಷರಾದಂತಹ ಬಶೀರ್ ಉಂಬುದ ಮತ್ತು ಸಮಿತಿಯ ಪದಾಧಿಕಾರಿಗಳಿಗೂ ಹಾಗೂ ಕಾಂಗ್ರೆಸ್ ಬೆಂಬಲಿತ ಪಂಚಾಯತ್ ಸದಸ್ಯರಿಗೂ ಅಭಿನಂದನಾ ಕಾರ್ಯಕ್ರಮದ ಈ ಒಂದು ವೇದಿಕೆಯ ಅಧ್ಯಕ್ಷಸ್ಥಾನ ವಹಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಹಾಗೂ ನೂತನವಾಗಿ ಅರೇಕಲ ಗ್ರಾಮ ಸಮಿತಿ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಶ್ರೀಯುತ ಬಶೀರ್ ವಹಿಸಿಕೊಳ್ಳಲಿದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಳ್ಳಾಲ ಬ್ಲಾಕ್ನ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಪಾರ್ಟಿಯ ಮುಖಂಡರು ನಾಯಕರಾದಂತಹ ಶ್ರೀಯುತ ರಹಿಮಾನ್ ಕೋಳ್ಜರ್ ತಮ್ಮೊಂದಿಗಿದ್ದಾರೆ. ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದು ಒಳ್ಳೆಯ ಭಾಷಣಗಾರರು ಹಾಗೂ ಉಳ್ಳಾಲ ಪುರಸಭೆಯ ಮಾಜಿ ಉಪಾಧ್ಯಕ್ಷರಾದಂತಹ ಶ್ರೀಯುತ ದಿನೇಶ್ ರೈ ಅವರು ತಮ್ಮೊಂದಿಗಿದ್ದಾರೆ. ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಅರೇಕಲ ಗ್ರಾಮದಲ್ಲಿ ಕಾಂಗ್ರೆಸ್ ಪಾರ್ಟಿಯ ಮುಂಚೂಣಿಯಲ್ಲಿ ನಿಂತುಕೊಂಡು ಪಾರ್ಟಿಯನ್ನು ಬಹಳ ಎಚ್ಚರಿಕೆಯಿಂದ ಮುಂದೆ ಕೊಂಡೋಗುವಂತಹ ನಮ್ಮ ನಾಯಕರು ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರಾದಂತಹ ಶ್ರೀಯುತ ಮೊಹಮ್ಮದ್ ಮುಸ್ತಫಾ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಕಳೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಚುನಾವಣೆ ಸಂದರ್ಭ ನಮ್ಮ ಅರೇಕಲ ಗ್ರಾಮ ಸಮಿತಿಯ ಅಧ್ಯಕ್ಷ ಆದಂತಹ ಬದ್ರುದ್ದೀನ್ ಅವರು ತನ್ನ ರಾಜಕೀಯ ಛತ್ರದಿಂದ ಕಾಂಗ್ರೆಸ್ ಪಕ್ಷವನ್ನು ಅರೇಕಲ ಗ್ರಾಮದಲ್ಲಿ ವಿಜಯಗೊಳಿಸಿ ಅರೇಕಲ ಗ್ರಾಮ ಪಂಚಾಯತಿಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮೊಂದಿಗೆ ಕೊಂಡೋಗಿ ಪಂಚಾಯತಿಯನ್ನು ತಮ್ಮ ಕೆಲಸ ಮಾಡಿಕೊಂಡಂತಹ ಹಾಗೂ ನೂತನವಾಗಿ ಆಯ್ಕೆಯಾದಂತಹ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಶ್ರೀಯುತ ಬದ್ರುದ್ದೀನ್ ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಅರೇಕಲ ಗ್ರಾಮದ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಮಾಜಿ ಪಂಚಾಯತ್ ಸದಸ್ಯರಾದ ಸಿಂಥಿಯಾ ಮೇಜಸ್ ಅವರು ತಮ್ಮೊಂದಿಗಿದ್ದಾರೆ. ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಗ್ರಾಮ ಪಂಚಾಯತಿಯ ನೂತನ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಕಲ್ಯಾಣಿ ಅವರು ತಮ್ಮೊಂದಿಗಿದ್ದಾರೆ. ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನೂತನವಾಗಿ ಪ್ರಧಾನ ಕಾರ್ಯದರ್ಶಿ ಆಯ್ಕೆಯಾದಂತಹ ಗ್ರಾಮ ಸಮಿತಿಯ ಪ್ರಧಾನ ಆಯ್ಕೆಯಾದಂತಹ ಸಾಹುಲ್ ಅಹಮದ್ ಅಬ್ರು ಅವರು ತಮ್ಮೊಂದಿಗಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರಾದಂತಹ ಜನಾಬ್ ಸತ್ತಾರ್ ಅವರು ತಮ್ಮೊಂದಿಗಿದ್ದಾರೆ. ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮಜೀದ್ ರವರು ಸತತ 3ನೇ ಬಾರಿ ಪಂಚಾಯತ್ ಸದಸ್ಯ ಆಯ್ಕೆಯಾಗಿದ್ದಾರೆ. ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನೂತನವಾಗಿ ಪಂಚಾಯತಿ ಆಯ್ಕೆಯಾಗಿ ಏರಿಯಾದ ಅಭಿವೃದ್ಧಿಗೆ ಶ್ರಮಿಸುವಂತಹ ಸಿದ್ದಿಕ್ ಬಾಗಿವರು ತಮ್ಮೊಂದಿಗಿದ್ದಾರೆ. ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಆಡಳಿತ ಏರಿಯಾ ವಾರ್ಡ್ನ ಇನ್ನೋರ್ವ ಸದಸ್ಯರಾದಂತಹ ನೂತನ ಸದಸ್ಯರು ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ರಫೀಕ್ನವರಿದ್ದಾರೆ. ಅವರಿಗೂ ನಾನು ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೆ ನನ್ನ ಮಿತ್ರರು ಪರಿಚಿತರಾದಂತಹ ಬೈತಾರ್ ವಾರ್ಡಿನ ಸದಸ್ಯರಾದಂತಹ ಹನೀಫ್ ಬೈತಾರ್ ಅವರು ತಮ್ಮೊಂದಿಗಿದ್ದಾರೆ. ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಬಾವಲಿಗುರಿಯ ಸದಸ್ಯರಾದಂತಹ ಶ್ರೀಮತಿ ಗುಲಾಬಿ ಅವರು ತಮ್ಮೊಂದಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ದೆಬ್ಬೆಲಿ ವಾರ್ಡಿನ ಶ್ರೀಮತಿ ಜಯಂತಿ ಅವರಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ದೆಬ್ಬೆಲಿಯ ಇನ್ನೋರ್ವರು ಸದಸ್ಯರಾದಂತಹ ಪುಷ್ಪಕ್ಕ ಅವರು ತಮ್ಮೊಂದಿಗಿದ್ದಾರೆ. ಅವರಿಗೆ ನಾನು ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೆ ಪೂವಕ್ಕರ್ ಅವರು ತಮ್ಮೊಂದಿಗಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಕಾಂಗ್ರೆಸ್ನ ಕಾರ್ಯಕರ್ತರಿಗೂ ನೂತನ ಆಯ್ಕೆಯಾದ ಪದಾಧಿಕಾರಿಗಳಿಗೂ ಹಿತೈಷಿಗಳಿಗೂ ಸ್ವಾಗತವನ್ನು ಕೋರುತ್ತಾ ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತಾ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣವನ್ನು ಉಳ್ಳಾಲ ಬ್ಲಾಕ್ನ ಉಪಾಧ್ಯಕ್ಷರಾದಂತಹ ಮೊಹಮ್ಮದ್ ಮುಸ್ತಫಾ ಅವರು ನೆರವೇರಿಸಿಕೊಳ್ಳಬೇಕಾಗಿ ಬದ್ರುದ್ದೀನ್ ಫರೀದ್ ನಗರ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ಶ್ರೀಮತಿ ಕಲ್ಯಾಣಿ ಮತ್ತು ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾದಂಥ ಇತರ 11 ಜನ, ಅದೇ ರೀತಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಗೌರವಾನ್ವಿತ ಅಧ್ಯಕ್ಷರಾದಂಥ
DK ಶಿವಕುಮಾರ್ ಅವರ ಆದೇಶದಂತೆ ಪ್ರತಿಯೊಂದು ಗ್ರಾಮ ಸಮಿತಿಗಳನ್ನು ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಸಮಿತಿಗಳನ್ನಾಗಿ ಮಾಡಿಕೊಂಡು ಆ ಸಮಿತಿಗೆ ನೂತನ ಅಧ್ಯಕ್ಷರನ್ನಾಗಿ ಮಾಡುವ ಮೂಲಕ ಒಟ್ಟು 11 ಜನ ಪದಾಧಿಕಾರಿಗಳು ಮತ್ತು ಇತರ ಸದಸ್ಯರನ್ನು ನೇಮಕ ಮಾಡಿಕೊಂಡು ಮೊನ್ನೆ ತಾನೇ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ಸಂತೋಷ್ ಕುಮಾರ್ ಶೆಟ್ಟಿ, ಅದೇ ರೀತಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾದಂಥ ರೈಮಾನ್ ಕೋಡ್ಜಾಲ್ರವರ ಉಪಸ್ಥಿತಿಯಲ್ಲಿ ಹರೇಕಳ ಗ್ರಾಮ ಕಾಂಗ್ರೆಸ್ ಸಮಿತಿಗೆ ಈ ಗ್ರಾಮದ ಸರ್ವ ಕಾರ್ಯಕರ್ತರ ಬೆಂಬಲದಿಂದ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಬಶೀರ್ ಮತ್ತು ಅದೇ ರೀತಿ ಇತರ 10 ಜನ ಪದಾಧಿಕಾರಿಗಳಿಗೆ ಹರೇಕಳ ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಸಮ್ಮುಖದಲ್ಲಿ ಒಂದು ಸನ್ಮಾನ ಮತ್ತು ಅವರಿಗೆ ಒಂದು ಜವಾಬ್ದಾರಿಯನ್ನು ನೀಡುವ ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿದಂಥ ಹರೇಕಳ ಗ್ರಾಮ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಬಶೀರ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರನ್ನು ಸನ್ಮಾನ ಮಾಡಲಿಕ್ಕೆ ಬಂದಿರುವಂಥ ಬ್ಲಾಕಿನ ಪ್ರಧಾನ ಕಾರ್ಯದರ್ಶಿಯಾದಂಥ ರೈಮಾನ್ ಕೋಡ್ಜಾಲ್ ಮತ್ತು ನಮ್ಮ ನಾಯಕರು, ಆತ್ಮೀಯ ಮಿತ್ರರು, ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂಥ ದಿನೇಶ್ ರೈ ಅವರೇ, ಅದೇ ರೀತಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ನನ್ನ ಆತ್ಮೀಯ ಮಿತ್ರರಾದಂಥ ಬದ್ರುದ್ದೀನ್ ರವರೇ, ಉಪಾಧ್ಯಕ್ಷರಾದಂಥ ಕಲ್ಯಾಣಿ ಅವರೇ, ಹರೇಕಳ ಗ್ರಾಮ ಕಾಂಗ್ರೆಸ್ನ ಮಹಿಳಾ ಅಧ್ಯಕ್ಷರು ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಸಿಂಥಿಯಾ ಮಿನೇಜಸ್ ರವರೇ, ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂಥ ಕಲ್ಯಾಣಿ ಅವರೇ, ನಮ್ಮ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂಥ ಗುಲಾಬೇಕನವರೇ, ಇಲ್ಲಿ ಉಪಸ್ಥಿತರಿರುವಂಥ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರುಗಳೇ, ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ವಿವಿಧ ಘಟಕಗಳ ಅಧ್ಯಕ್ಷರೇ, ಹಿರಿಯರೇ, ಕಿರಿಯರೇ, ಎಲ್ಲ ಕಾರ್ಯಕರ್ತ ಬಂಧುಗಳೇ, ಈ ದಿನ ನಾವು ನೂತನವಾಗಿ ಆಯ್ಕೆಯಾದಂಥ ಪಂಚಾಯತ್ ಸದಸ್ಯರಿಗೆ, ಪಂಚಾಯತ್ನ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಮತ್ತು ನೂತನವಾಗಿ ಆಯ್ಕೆಯಾದಂಥ ಸಮಿತಿಯ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ಕಾರ್ಯಕರ್ತರ ಮುಖಾಂತರ ಒಂದು ಈ ಕೊರೋನಾ ಈ ಸಂದರ್ಭದಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ಆದರೂ ಕೂಡ ನಾವೊಂದು ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇಡಬೇಕು ಎಂಬ ಒಂದು ಉದ್ದೇಶದಿಂದ ಈ ದಿನ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಒಂದು ಮುಖ್ಯ ಉದ್ದೇಶ, ಕಳೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಾವು ಹರೇಕಳದಲ್ಲಿ 18 ಸ್ಥಾನಗಳಲ್ಲಿ 13 ಸ್ಥಾನಗಳನ್ನು ನಾವು ಗೆದ್ದುಕೊಂಡಿದ್ದೇವೆ. ಇನ್ನೂ ಸ್ವಲ್ಪ ಪ್ರಯತ್ನ ಜಾಸ್ತಿ ಇದ್ದರೆ ನಮಗೆ 16 ಸ್ಥಾನಗಳು ಖಂಡಿತವಾಗಿ ಹರೇಕಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಿತ್ತು. ಈ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಾವು ಗೆಲ್ಲಲು ಮುಖ್ಯ ಕಾರಣ ನಮ್ಮ ಕಾರ್ಯಕರ್ತರ ಪ್ರಯತ್ನ ಅಂತ ಹೇಳಲು ಬಯಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ, ನಾವು ಗ್ರಾಮ ಪಂಚಾಯತ್ ಚುನಾವಣೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ 6 ವಾರ್ಡಿಗೆ ಕೂಡ ಅಭ್ಯರ್ಥಿಗಳನ್ನು ಕಾರ್ಯಕರ್ತರು ಯಾರನ್ನು ನೀಡಿದರೆ ಅವರನ್ನು ಮಾತ್ರ ಅಭ್ಯರ್ಥಿಯನ್ನಾಗಿ ನಾವು ಘೋಷಿಸಿದ್ರಿಂದ ನಾವು ಹೆಚ್ಚಿನ ಅಂತರದಲ್ಲೂ ಕೂಡ ಈ 13 ಸ್ಥಾನಗಳಲ್ಲಿ ಗೆಲ್ಲಲು ಸಾಧ್ಯವಾಗಿದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಲು ಬಯಸ್ತಾ, ಮುಖ್ಯವಾಗಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ ಕಾರಣೀಕರ್ತರಾದಂಥ ಕಾರ್ಯಕರ್ತರಿಗೆ ಎಲ್ಲ ಜನಪ್ರತಿನಿಧಿಗಳ ಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸಲು ಇಷ್ಟಪಡ್ತಾ ಇದ್ದೇನೆ. ಅದರ ಜೊತೆಗೆ ಅವರ ಪ್ರಯತ್ನದ ಮೂಲಕ ಮತದಾರರು ಆ ಗೆಲ್ಲಿಸಿದಂಥ ಎಲ್ಲ ನಮ್ಮ ಅಭ್ಯರ್ಥಿಗಳು, ಅದೇ ರೀತಿ ನಮ್ಮ ಪರಾಜಿತರಾದಂಥ ಒಂದು 5 ಜನ ಅಭ್ಯರ್ಥಿಗಳು ಕೂಡ ಇದ್ದರೂ ಕೂಡ ಅದರಲ್ಲಿ 3 ಸ್ಥಾನಗಳನ್ನು ನಾವು ಸಣ್ಣ ಅಂತರದಲ್ಲಿ ನಾವು ಅದರಲ್ಲಿ ಸೋತಿದ್ದೇವೆ. ಆದರೂ ಕೂಡ ಅವರನ್ನು ಕೂಡ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಒಂದು ಇದಕ್ಕೆ ಕೂಡ, ಅವರ ಅಭ್ಯರ್ಥಿತನಕ್ಕೆ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಲು ಇಷ್ಟಪಡ್ತಾ ಇದ್ದೇನೆ. ನಾವು ಮುಖ್ಯವಾಗಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಈ ಸಂದರ್ಭದಲ್ಲಿ ಕಾರ್ಯಕರ್ತರು, ಜನಪ್ರತಿನಿಧಿಗಳಿಗೆ, ಪಂಚಾಯತ್ ಸದಸ್ಯರಿಗೆ, ಪಂಚಾಯತ್ನ ಅಧ್ಯಕ್ಷರಿಗೆ, ಪಂಚಾಯತ್ನ ಉಪಾಧ್ಯಕ್ಷರಿಗೆ ಅಭಿನಂದನೆಯನ್ನು ಸಲ್ಲಿಸುವಂಥ ಉದ್ದೇಶ, ಈ ಅಭಿನಂದನೆ, ಈ ಸನ್ಮಾನ ನಿಮಗೆ ಸಿಕ್ಕಿದಂಥ ಗೌರವ ಇರ್ಬೋದು, ಆದರೆ ಈ ಗೌರವದ ಮೂಲಕ ನಿಮಗೆ ಖಂಡಿತವಾಗಿ ಜವಾಬ್ದಾರಿ ಕೂಡ ಹೆಚ್ಚಿರುತ್ತದೆ. ನಿಮಗೆ ಜವಾಬ್ದಾರಿ ಹೆಚ್ಚಿಸುವಂಥ ಒಂದು ಸಲುವಾಗಿ ಈ ಮಾಡುವಂಥ ಒಂದು ಸನ್ಮಾನ ಅಂತೇಳಿ ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಭಾವಿಸಬೇಕು, ಉಪಾಧ್ಯಕ್ಷರು ಭಾವಿಸಬೇಕು, ನಮ್ಮ ಎಲ್ಲ ಸದಸ್ಯರು ಕೂಡ ಭಾವಿಸಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೇನೆ.
ಮುಖ್ಯವಾಗಿ ನಮ್ಮ ಅರೇಕಳ ಗ್ರಾಮ ಪಂಚಾಯತ್ನಲ್ಲಿ ಕಳೆದ 5 ವರ್ಷಗಳಲ್ಲಿ ಅಧ್ಯಕ್ಷರಾಗಿ ಶ್ರೀಮತಿ ಅನಿತಾ ಡಿಸೋಜರ್ ಅವರು, ಉಪಾಧ್ಯಕ್ಷರಾಗಿ ಸನ್ಮಾನ್ಯ ನಮ್ಮ ಆತ್ಮೀಯ ಮಿತ್ರರಾದಂಥ ಮಹಾಬಲ ಹೆಗ್ಡೆ ಅವರು ಮತ್ತು ನಮ್ಮ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಅರೇಕಳ ಗ್ರಾಮ ಪಂಚಾಯತ್ನಲ್ಲಿ ಯಾವುದೇ ಕುಂದುಕೊರತೆ ಇಲ್ಲದ ರೀತಿಯಲ್ಲಿ, ಯಾವುದೇ ತಾರತಮ್ಯ ಮಾಡದ ರೀತಿಯಲ್ಲಿ ಎಲ್ಲ ವಾರ್ಡ್ಗಳಲ್ಲೂ ಕೂಡ ನಮ್ಮ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಮಾಜಿ ಮಂತ್ರಿಗಳಾದಂಥ UT ಖಾದರ್ ಅವರ ಸಹಕಾರದಿಂದ ಮತ್ತು ಪಕ್ಷದ ಮಾರ್ಗದರ್ಶನದಲ್ಲಿ ಮಾಡಿದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಎಲ್ಲ 6 ವಾರ್ಡಿನಲ್ಲೂ ಕೂಡ ನಮ್ಮ ಮೆಂಬರ್ಸ್ಗಳಿದ್ದಾರೆ, ನಮ್ಮ ಸದಸ್ಯರಿದ್ದಾರೆ. ಈಗಾಗಲೇ ಅಧಿಕಾರದಲ್ಲೂ ಕೂಡ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಆದಂಥ ಬದ್ರುದ್ದೀನ್ ರವರಿದ್ದಾರೆ, ಉಪಾಧ್ಯಕ್ಷರಾಗಿ ಕಲ್ಯಾಣಿಯವರಿದ್ದಾರೆ. ನಾನು ನಮ್ಮ ಪಕ್ಷದ ಎಲ್ಲ ಬೆಂಬಲಿತ ಸದಸ್ಯರಿಗೆ ನಾನು ಹೇಳೋದು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಈ ಗ್ರಾಮದ ಅಭಿವೃದ್ಧಿಯಲ್ಲಿ ನೀವು ಸಂಪೂರ್ಣವಾದಂಥ ಸಹಕಾರವನ್ನು ನೀವು ಕೊಡಬೇಕು. ಮತ್ತು ಅವರಲ್ಲಿ ಏನಾದರೂ ಅಧಿಕಾರ ಮಾಡುವಂಥ ಏನಾದರೂ ಸಂದರ್ಭದಲ್ಲಿ ವ್ಯತ್ಯಾಸ ಇದ್ದರೆ ನೀವು ಪಕ್ಷದ ವೇದಿಕೆಯಲ್ಲಿ ನೀವು ಅದನ್ನು ಬಂದು ಚರ್ಚೆ ಮಾಡಬೇಕು. ಅವರಿಂದ ಏನಾದರೂ ಕುಂದುಕೊರತೆ ಇದ್ದರೆ, ಏನಾದರೂ ತೊಂದರೆ ಇದ್ದರೆ ನೇರವಾಗಿ ಪಂಚಾಯತ್ನಲ್ಲಿ ನೀವೇ ತಮ್ಮೊಳಗೆ ಏನಾದರೂ ಅಭಿಪ್ರಾಯ ವ್ಯತ್ಯಾಸ ಮಾಡಿಕೊಳ್ಳದೆ ಹೊರಗೆ ಕೂತ್ಕೊಂಡು ಬಗೆಹರಿಸುವಂಥ ಒಂದು ಕೆಲಸ ಮಾಡಬೇಕು. ಅದೇ ರೀತಿ ಬೇರೆ ವಿರೋಧ ಪಕ್ಷದ ಸದಸ್ಯರು ಕೂಡ ಇದ್ದಾರೆ, ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಕೂಡ ನಾವು ಹೋಗಬೇಕಾದಂಥ ಒಂದು ಅನಿವಾರ್ಯತೆ ಕೂಡ ಇದೆ, ಜವಾಬ್ದಾರಿ ಕೂಡ ಇದೆ. ಅವರು ಕೂಡ ಜನಪ್ರತಿನಿಧಿಗಳೇ, ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕಾದಂಥ ಒಂದು ಕೆಲಸವನ್ನು ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಎಲ್ಲ ಸದಸ್ಯರು ಮಾಡಬೇಕು. ಯಾಕಂತ ಹೇಳಿದರೆ ನಾವು ಪಂಚಾಯತ್ನಲ್ಲಿ ರಾಜಕೀಯ ಮಾಡಿಕೊಂಡು ಹೋದರೆ ಅದರಿಂದ ನಮಗೆ ಪಂಚಾಯತ್ ಸದಸ್ಯರಿಗೆ ಏನು ನಷ್ಟ ಇಲ್ಲ, ನಮ್ಮ ಅಧ್ಯಕ್ಷರಿಗೆ ಏನು ನಷ್ಟ ಇಲ್ಲ. ನಾವು ಅದರಲ್ಲಿ ನಷ್ಟಪಡೋದು ಆ ವಾರ್ಡಿನ ಮತದಾರರು. ನಮಗೆ ಅಭಿವೃದ್ಧಿ ಮುಖ್ಯ. ಅಭಿವೃದ್ಧಿ ಮಾಡಬೇಕಿದ್ರೆ ಅದಕ್ಕೆ ಏನು ನಮ್ಮ MLA ಇಂದ ಸಹಕಾರ ಬೇಕು ಅಥವಾ ಇತರರಿಂದ ಏನು ಸಹಕಾರ ಬೇಕು ಅದನ್ನು ನೀವು ಮಾಡಿಕೊಂಡು ಹೋಗಬೇಕು. ನಮ್ಮ ಗ್ರಾಮದಲ್ಲಿ ನೀವು ಕಳೆದ 15 ವರ್ಷಗಳ ಹಿಂದಕ್ಕೆ ಹೋಗಿ ನೋಡಿ, ಈಗ 15 ವರ್ಷದ ನಂತರ ಈ ಸ್ಥಿತಿ ನೋಡಿ. ನಮ್ಮ ಗ್ರಾಮದಲ್ಲಿ ಹೆಚ್ಚಿನ ಮೂಲಭೂತ ಸೌಕರ್ಯಗಳಾಗಿದೆ, ಮುಖ್ಯ ರಸ್ತೆಗಳಾಗಿದೆ, ಒಳ ರಸ್ತೆಗಳಾಗಿದೆ, ನೀರಿನ ಸೌಕರ್ಯ ಆಗಿದೆ, ಬೋರ್ವೆಲ್ ಆಗಿದೆ, ಬಾವಿ ಆಗಿದೆ, ಪೈಪ್ಲೈನ್ ಆಗಿದೆ, ಹೆಚ್ಚಿನ ರೀತಿಯಲ್ಲಿ ಹಕ್ಕುಪತ್ರವನ್ನು ಕೊಟ್ಟಿರ್ಬೋದು, ಬೇರೆ ಬೇರೆ ಲೈಟ್ನ ವ್ಯವಸ್ಥೆಯನ್ನು ಹಾಕಿರ್ಬೋದು, ಬೇರೆ ಬೇರೆ ದಾರಿದೀಪದ ವ್ಯವಸ್ಥೆ ಹಾಕಿರ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳಾಗಿದೆ. ಆದರೂ ಕೂಡ ಎಲ್ಲವೂ ಸಂಪೂರ್ಣ ಆಗಿದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅದು ನಿರಂತರವಾಗಿ ಅದು ಬರ್ತಾ ಹೋಗ್ತಾ ಇರ್ತದೆ ಕೆಲಸ ಕಾರ್ಯಗಳು. ಆ ಒಂದು ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಅವಶ್ಯಕತೆ ಇದ್ದಾಗ ಅದನ್ನು ಆದ್ಯತೆ ನೆಲೆಯಲ್ಲಿ, ಅದು ನೀರಿನ ವಿಚಾರ ಇರ್ಬೋದು, ಲೈಟ್ನ ವಿಚಾರ ಇರ್ಬೋದು, ಹಕ್ಕುಪತ್ರದ ವಿಚಾರ ಇರ್ಬೋದು, ಬೇರೆ ಬೇರೆ ವಿಚಾರಗಳಿರ್ಬೋದು, ಅದನ್ನು ಎಲ್ಲ ಪಂಚಾಯತ್ ಸದಸ್ಯರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡುವಂಥ ಜವಾಬ್ದಾರಿ ಅಧ್ಯಕ್ಷರು ಉಪಾಧ್ಯಕ್ಷರಿಗಿದೆ. ಅದರಲ್ಲೂ ಕೂಡ ಅಧಿಕಾರಿಗಳ ಸಹಕಾರ, PDO ಇರ್ಬೋದು ಅಥವಾ ಎಲ್ಲ ಬೇರೆ ಬೇರೆ ಇಲಾಖೆಗಳು ಕೂಡ ಇರ್ಬೋದು, ಎಲ್ಲ ಇಲಾಖೆಗಳ ಸಹಕಾರ, ಅಧಿಕಾರಿಗಳ ಸಹಕಾರವನ್ನು ಕೂಡ ಪಡ್ಕೊಳ್ಬೇಕಾದಂಥ ಜವಾಬ್ದಾರಿ ಇದೆ. ಅದನ್ನು ಪಡ್ಕೊಂಡು ಮಾಡಲೇಬೇಕಾಗಿದೆ. ನಮ್ಮ ಗ್ರಾಮದಲ್ಲಿ ನಾವು ಇನ್ನೂ ಕೂಡ ನಮಗೆ ದೊಡ್ಡ ಒಂದು ವಿಚಾರ ಏನಂತ ಹೇಳಿದರೆ, ಕಳೆದ ಒಂದು 10 ವರ್ಷಗಳಲ್ಲಿ ನಾವು 94C ಮುಖಾಂತರ ಮಾತ್ರ ಶಾಸಕರಿಂದ ನಾವು ಹಕ್ಕುಪತ್ರವನ್ನು ಕೊಡಿಸಿದ್ದೇವೆ. ನಮಗೆ ಯಾವುದೇ ಒಂದು ಜಾಗವನ್ನು ಈ ಗ್ರಾಮದಲ್ಲಿ ಕೊಡಲಿಕ್ಕೆ ಆಗಲಿಲ್ಲ. ಕಳೆದ ಪಂಚಾಯತ್ನಲ್ಲಿ ಕೊಡುವಂಥ ಒಂದು ಅವಕಾಶ ಇತ್ತು, ಆದರೆ ಆ ಸಂದರ್ಭದಲ್ಲಿ ಅರ್ಜಿಗಳು ಜಾಸ್ತಿ ಇದ್ದವು, ಜಾಗ ಕಡಿಮೆ ಇತ್ತು, ಕೊಡಲಿಕ್ಕೆ ಕಡಿಮೆ ಜನರಿಗೆ ಕೊಡುವಂಥ ಒಂದು ಅವಕಾಶ ಇದ್ದಿದ್ದರಿಂದ ಕಳೆದ ಸಾಲಿ ಕೊಡಲಿಕ್ಕೆ ಆಗಲಿಲ್ಲ. ನಾನು ಅಧ್ಯಕ್ಷರಿಗೆ ಹೇಳುವುದಿಷ್ಟೇ, ನೀವು ಈಗಿರುವಂಥ ಜಾಗದಲ್ಲಿ, ಈಗ ಗುರುತಿಸಿದಂಥ ಜಾಗದಲ್ಲಿ ಸಾಧ್ಯವಾದಷ್ಟು ಆದ್ಯತೆ ನೆಲೆಯಲ್ಲಿ ಯಾರಿಗೆ ಕೊಡಬೇಕು ಅದನ್ನು ಕೊಟ್ಟು ಬಿಡಿ. ಮತ್ತು ಉಳಿದ ಜಾಗವನ್ನು ಆದಷ್ಟು ಬೇಗ ನೀವೊಂದು ಹುಡುಕಿ ಇಡಿ. ಅದನ್ನು ಮಾಡುವ ಮೂಲಕ ನೀವು ಉಳಿದವರಿಗೆ ಕೂಡ ಹಕ್ಕುಪತ್ರವನ್ನು ಒಂದು ಕೊಡುವಂಥ ಒಂದು ಕೆಲಸವನ್ನು ಆದಷ್ಟು ಬೇಗ ನೀವು ಮಾಡಬೇಕು ಅಂತ ಹೇಳಿ ನಾನು ಪಕ್ಷದ ಪರವಾಗಿ, ಜನರ ಪರವಾಗಿ ನಾನು ನಿಮ್ಮ ಜೊತೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದನ್ನು ನೀವು ಖಂಡಿತವಾಗಿ ಮಾಡಲೇಬೇಕಾಗ್ತದೆ. ಅದರ ಜೊತೆಗೆ ನಮಗೆ ಅರೇಕಳ ಗ್ರಾಮದಲ್ಲಿ ನಾವು ಭಾಳಷ್ಟು ವರ್ಷಗಳಿಂದ ಒಂದೇ ಗ್ರಾಮ ಪಂಚಾಯತ್, ಅದು ಹಳೆಯ ಒಂದು ಗ್ರಾಮ ಪಂಚಾಯತ್, ಅಲ್ಲಿ ನಮಗೆ ಕೂತ್ಕೊಳ್ಳಿಕ್ಕೆ ಸರಿಯಾದ ಜಾಗ ಇಲ್ಲ, ಒಂದು ಸಭಾಭವನ ಇಲ್ಲ ಮತ್ತು ಪಾರ್ಕಿಂಗ್ಗೆ ಒಂದು ವ್ಯವಸ್ಥೆ ಇಲ್ಲ. ಅರೇಕಳ ಗ್ರಾಮದಲ್ಲಿ ಬೇರೆ 1-2 ಕಡೆ ಜಾಗ ಇದೆ, ಅದನ್ನು ಗುರುತಿಸುವಂಥ ಕೆಲಸವನ್ನು ನೀವು ಕಳೆದ ಪಂಚಾಯತ್ನಲ್ಲೂ ಕೂಡ ಮಾಡಿದ್ದೀರಿ. ಅದನ್ನು ಮುಂದುವರಿಸಿಕೊಂಡು ಹೋಗಿ ನಿಮ್ಮ ಅಧಿಕಾರಾವಧಿಯಲ್ಲಿ ಆದಷ್ಟು ಬೇಗ, ನಿಮಗೆ ಗೊತ್ತಿದೆ ಹೇಗೆ ಕೆಲಸ ಮಾಡಬೇಕು, ಯಾರನ್ನು ಹಿಡಿದು ಕೆಲಸ ಮಾಡಬೇಕು, ಯಾವ ರೀತಿ ಹೋಗಬೇಕು, ಯಾವ ರೀತಿ ಅನುದಾನ ತರಬೇಕಂತೇಳಿ ಖಂಡಿತವಾಗಿ ನೀವು ಪ್ರಯತ್ನ ಪಟ್ಟರೆ 1 ವರ್ಷದ ಒಳಗೆ ನಮಗೆ ಅರೇಕಳದಲ್ಲಿ ಒಂದು ಹೊಸ ಗ್ರಾಮ ಪಂಚಾಯತನ್ನು ಮಾಡ್ಬೋದು. ಅದನ್ನು ನೀವು ಎಲ್ಲ ಪಂಚಾಯತ್ ಸದಸ್ಯರ ಬೆಂಬಲದಿಂದ ಅಧ್ಯಕ್ಷರು ಅದರ ಬೆನ್ನು ಹಿಡಿದು ಆ ಕೆಲಸವನ್ನು ಮಾಡಬೇಕಂತೇಳಿ ನಾನು ಪಕ್ಷದ ಪರವಾಗಿ ನಿಮ್ಮ ಜೊತೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
ಮತ್ತು ಅದರ ಜೊತೆಗೆ ನಮಗೆ ಈಗಾಗಲೇ ಈ ಅರೇಕಳ ಗ್ರಾಮಕ್ಕೆ ನಮ್ಮ ಒಂದು ಭಾಗ್ಯ ಅಂತ ಹೇಳಬೇಕು. ನಮ್ಮ ಅರೇಕಳ ಗ್ರಾಮದ ಹೆಸರು ಕಳೆದ ಹಲವಾರು ವರ್ಷಗಳಿಂದ ದೇಶದಲ್ಲಿ ಮಾತ್ರವಲ್ಲ ವಿದೇಶದಲ್ಲೂ ಕೂಡ ಇದೆ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು. ಅರೇಕಳದಲ್ಲಿ ನಮಗೆ ಒಂದು ಇತಿಹಾಸ ಅಂತ ಏನಂತ ಹೇಳಿದರೆ, UT ಫರೀದ್ರವರು ಪ್ರಪ್ರಥಮವಾಗಿ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ನಾವು ಈ ಕುಳಿತಂಥ ಬಲಭಾಗದಲ್ಲಿ ಇಲ್ಲಿ 200 ಎಕರೆ ಜಾಗ, ಒಬ್ಬೊಬ್ಬರಿಗೆ 1 ಎಕರೆ ಜಾಗವನ್ನು ಹುಚ್ಚಮಾಸ್ತಿ ಗೌಡ್ರವರು ಆ ಸಂದರ್ಭದಲ್ಲಿ ಕಂದಾಯ ಸಚಿವರಾಗಿದ್ದಾಗ ಸನ್ಮಾನ್ಯ UT ಫರೀದ್ರವರು ಆ ಸಂದರ್ಭದ DC ಸಾಹೇಬರನ್ನು ಇಲ್ಲಿಗೆ ಕರೆಸಿ ಆ ಸಂದರ್ಭದಲ್ಲಿ 100 ಜನರಷ್ಟು ಮಂದಿ ಆ ಸಂದರ್ಭದಲ್ಲಿ 1 ಎಕರೆ ಜಾಗ ಸಿಕ್ಕಿದೆ. ಉಳಿದವರಿಗೆ ಅವರ ಕಾಲದಲ್ಲಿ ಪುನಃ ಕೂಡ ಸಿಕ್ಕಿದೆ. ಆ ಒಂದು ಅವಕಾಶ ಕೂಡ ದೊಡ್ಡ ಮಟ್ಟದ ಒಂದು ಅವಕಾಶ ಅರೇಕಳ ಗ್ರಾಮಸ್ಥರಿಗೆ ಸಿಕ್ಕಿದೆ. ಅದು ನಮ್ಮ ಸೌಭಾಗ್ಯ ಅಂತ ಹೇಳಬೇಕು. ಅದರ ಜೊತೆಗೆ ನಿಮಗೆ ಅರೇಕಳ ಮೊಯ್ದೀನ್ರವರ ಹೆಸರು ನೀವು ಕೇಳಿರ್ಬೋದು, ಸಣ್ಣವರು ಕೇಳಿರ್ಕಿಲ್ಲ, ಹಿರಿಯವರಿಗೆ ಗೊತ್ತಿದೆ. ಅರೇಕಳ ಮೊಯ್ದೀನ್ರವರು ಹಸಿರು ಕ್ರಾಂತಿಯನ್ನು ಮಾಡಿದ್ದಾರೆ. ಈ ಕಡೆ ಎಲ್ಲ ಕಡೆ ಕೂಡ ಮರಗಳು ಇದ್ದಿದ್ರು ಕೂಡ ಇದು ಸುತ್ತಮುತ್ತಲಿನ ಗ್ರಾಮಗಳಿಗೆ ಪಸರಿಸಿದ್ರು ಕೂಡ ಅದರಲ್ಲಿ ದೊಡ್ಡ ಪಾತ್ರ ಅರೇಕಳ ಮೊಯ್ದೀನ್. ಆ ಹೆಸರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರವಾದಂಥ ಒಂದು ಹೆಸರು. ಅದರ ಜೊತೆಗೆ ಅರೇಕಳದಲ್ಲಿ ನಮ್ಮ ಅರೇಕಳ ಆಜಬ್ರವರು ಪದ್ಮಶ್ರೀ ಪ್ರಶಸ್ತಿಯನ್ನು ಗಳಿಸುವುದರ ಮೂಲಕ ನಮ್ಮ ಅರೇಕಳದ ಹೆಸರನ್ನು ರಾಷ್ಟ್ರ ಮಟ್ಟದಲ್ಲಿ ಪಸರಿಸಿದಂಥ ಒಂದು ಉದಾಹರಣೆಯನ್ನು ಕೂಡ ನೀವು ನೋಡಿರ್ಬೋದು. ಅದರ ಜೊತೆಗೆ ರಾಜ್ಯದ ಇತಿಹಾಸದಲ್ಲಿ ನಾವು ಯಾರು ಕೂಡ ಬೇಡಿಕೆ ಇಡದಿದ್ದರೂ ಕೂಡ, ಕ್ಷೇತ್ರದ ಜನಕ್ಕೆ ಬೇಡಿಕೆ ಇಲ್ಲದಿದ್ದರೂ ಕೂಡ ನೀರಿನ ಬವಣೆಯನ್ನು ಬಗೆಹರಿಸಬೇಕು ಎಂಬ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ, ಸನ್ಮಾನ್ಯ UT ಖಾದರ್ ಅವರು ಆರೋಗ್ಯ ಸಚಿವರಾಗಿದ್ದಂಥ ಕಾಲದಲ್ಲಿ ದೂರದೃಷ್ಟಿಯನ್ನು, ಕ್ಷೇತ್ರದ ಜನರ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ದೂರದೃಷ್ಟಿಯನ್ನು ಇಟ್ಟುಕೊಂಡು ಅರೇಕಳದಿಂದ ಅಡ್ಯಾರವರೆಗೆ ಉಪ್ಪು ನೀರನ್ನು ತಡೆಯುವಂಥ ಒಂದು ತಡೆಗೋಡೆಯನ್ನು ನಿರ್ಮಿಸಿ ಅದರ ಜೊತೆಗೆ ಮೇಲ್ಸೇತುವೆಯನ್ನು ನಿರ್ಮಿಸುವುದರ ಮೂಲಕ 200 ಕೋಟಿಯಷ್ಟು ಅನುದಾನವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾಲದಲ್ಲಿ ಬಜೆಟ್ನಲ್ಲಿ ಇಡುವ ಮುಖಾಂತರ ಅದರ ಜೊತೆಗೆ ಅದೇ ಸಂದರ್ಭದಲ್ಲಿ ಅದನ್ನು ಫೈನಾನ್ಸ್ ಅಪ್ರೂವಲ್ ತೆಗೆಸುವ ಮೂಲಕ ಆ ಹಣ ಮುಂದಕ್ಕೆ ಪೋಲಾಗಬಾರ್ದು, ಯಾರು ಅಧಿಕಾರಕ್ಕೆ ಬಂದರೂ ಕೂಡ ಆ ಕೆಲಸ ಆಗಲೇಬೇಕು ಎಂಬ ಒಂದು ನಿಟ್ಟಿನಲ್ಲಿ ಆ ಕೆಲಸವನ್ನು ಮಾಡಿದ್ದಾರೆ. ಇದೊಂದು ಇತಿಹಾಸ. ಇದು ಕೂಡ ಅರೇಕಳದವರ ಭಾಗ್ಯ ಅಂತ ಹೇಳಬೇಕು. ಈ ಅರೇಕಳದ ಹೆಸರು ಚರಿತ್ರೆಯಲ್ಲಿ ಇರ್ತದೆ. ಕರ್ನಾಟಕದ ಇತಿಹಾಸದಲ್ಲಿ ಒಂದು ದೊಡ್ಡದಾದಂಥ ಒಂದು ಕೆಲಸ ನಮ್ಮ ಗ್ರಾಮದಲ್ಲಿ ಆಗ್ತದೆ. ಅದು ಕೂಡ ನಮ್ಮ ಸಂತೋಷದ ವಿಚಾರ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಈ ಒಂದು ಏರಿಯಾ ಪ್ರವಾಸಾಭಿವೃದ್ಧಿ ಏರಿಯಾ ಆಗ್ತದೆ. ನಮ್ಮ ಏರಿಯಾದ ಜಾಗಗಳಿಗೆ ಬೆಲೆ ಏರಿಕೆ ಆಗ್ತದೆ. ನಮ್ಮಲ್ಲಿ ಜನರಿಗೆ ಇನ್ನೂ ಕೂಡ ಕೆಲಸ ಕಾರ್ಯಗಳು, ಬಿಸ್ನೆಸ್ಗಳು ಆಗುವಂಥ ಒಂದು ಅವಕಾಶ ಕೂಡ ಇದೆ. ಇಂತಹ ಒಂದು ಅವಕಾಶವನ್ನು ನಮ್ಮ ಮಾಜಿ ಸಚಿವರು, ಹಾಲಿ ಶಾಸಕರಾದಂಥ ಸನ್ಮಾನ್ಯ UT ಖಾದರ್ ಅವರು ಮಾಡಿದ್ದಾರೆ. ಅದಕ್ಕೆ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಲು ಇಷ್ಟಪಡ್ತೇನೆ. ಇನ್ನು ಜಾಸ್ತಿಯನ್ನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇದು ಒಂದು ನಾವು ಕಾರ್ಯಕರ್ತರು, ಜನಪ್ರತಿನಿಧಿಗಳಿಗೆ, ಪಂಚಾಯತ್ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಮತ್ತು ಪಕ್ಷದ ಜವಾಬ್ದಾರಿತ ಸ್ಥಾನದಲ್ಲಿ ಇವರಿಗೆ ಅಭಿನಂದನೆಯನ್ನು ಮಾಡುವಂಥ, ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮ. ನಾನು ಹೇಳುವುದಿಷ್ಟೇ, ಒಂದು ಕೆಲಸ, ಒಂದು ಗ್ರಾಮ ಅಭಿವೃದ್ಧಿ ಆಗಬೇಕಿದ್ರೆ, ಒಂದು ಪಕ್ಷ ಕೂಡ ಬೆಳೆಯಬೇಕಿದ್ರೆ, ಕಾಂಗ್ರೆಸ್ ಪಕ್ಷ ಇಲ್ಲಿ ಬೆಳೆಯಬೇಕಿದ್ರೆ ಇಲ್ಲಿ ನಮ್ಮ ಪಂಚಾಯತ್, ನಮ್ಮ ಸದಸ್ಯರು, ನಮ್ಮ ಜನಪ್ರತಿನಿಧಿಗಳು ಮತ್ತು ಪಕ್ಷ ಒಟ್ಟಿಗೆ ಆಗಿ ಹೋಗಬೇಕಾದಂಥ ಒಂದು ಅನಿವಾರ್ಯತೆ ಇದೆ, ಅಗತ್ಯತೆ ಕೂಡ ಇದೆ. ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಬೇಕಾದಾಗ ನೀವು ಪಕ್ಷ ಮತ್ತು ಜನಪ್ರತಿನಿಧಿಗಳು, ಪಂಚಾಯತ್ನ ಸದಸ್ಯರು ಒಟ್ಟಿಗೆ ಹೋಗಿ ಈ ಗ್ರಾಮದ ಅಭಿವೃದ್ಧಿಯಲ್ಲಿ ಒಟ್ಟಿಗೆ ಪಾತ್ರವನ್ನು ವಹಿಸಬೇಕು. ನಿಮ್ಮ ಜವಾಬ್ದಾರಿ ಕೂಡ. ಅದಕ್ಕೆ ಬೇಕಾಗಿ ನಿಮಗೆ ಹೊಸತಾಗಿ ಬಶೀರ್ ಅವರು ನೂತನವಾಗಿ ಗ್ರಾಮ ಸಮಿತಿ ಅಧ್ಯಕ್ಷರಾಗಿರ್ಬೋದು. ನೀವು ಬಹಳ ಆಕ್ಟಿವ್ ಆಗಿದ್ದೀರಿ, ನಿಮಗೆ ಅನುಭವ ಕೂಡ ಇದೆ. ನೀವು ಕೂಡ ನಿಮ್ಮ 3 ಜನ ಉಪಾಧ್ಯಕ್ಷರನ್ನು, 3 ಜನ ಪ್ರಧಾನ ಕಾರ್ಯದರ್ಶಿಗಳನ್ನು, 3 ಜನ ಕಾರ್ಯದರ್ಶಿಗಳನ್ನು, ಅದೇ ರೀತಿ ಒಬ್ಬ ಕೋಶಾಧಿಕಾರಿಯನ್ನು, ಅದರ ಜೊತೆಗೆ ಇಲ್ಲಿ ನಾವು 50 ಜನ ಇತರ ಸದಸ್ಯರನ್ನು ನಾವು ಮಾಡಿದ್ದೇವೆ. ಎಲ್ಲರೂ ಕೂಡ ಫೋನ್ ನಂಬರನ್ನು ಕೂಡ ಕಲೆಕ್ಟ್ ಮಾಡಿದ್ದೇವೆ. ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡಿಕೊಂಡು ಈಗಾಗಲೇ ನಾವು 6 ಬೂತ್ಗಳಿಗೆ, ವಾರ್ಡ್ಗಳಿಗೆ ಅಧ್ಯಕ್ಷರನ್ನು ಕೂಡ ನಾವು ನೇಮಕ ಮಾಡಿದ್ದೇವೆ. ಅಧ್ಯಕ್ಷರನ್ನು ನೇಮಕ ಮಾಡುವುದರ ಮೂಲಕ ನೀವು 6 ವಾರ್ಡ್ಗಳಲ್ಲೂ ಕೂಡ ಅಲ್ಲಿ ಸಮಿತಿಯನ್ನು ರಚಿಸುವಂತಹ ಒಂದು ಜವಾಬ್ದಾರಿ ನೀವು ಗ್ರಾಮ ಸಮಿತಿಯ ಅಧ್ಯಕ್ಷರು ತಗೊಳ್ಬೇಕು. ಅದರ ಜೊತೆಗೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರ ಸಹಕಾರವನ್ನು ಕೂಡ ಪಡೆಯಬೇಕು. ಮತ್ತು ಆಯಾಯ ವಾರ್ಡ್ನಲ್ಲಿ ನೀವು ಗ್ರಾಮ ಸಮಿತಿ ಮಾಡುವಂಥ ಸಂದರ್ಭದಲ್ಲಿ ಆಯಾಯ ವಾರ್ಡಿನ ಕಾಂಗ್ರೆಸ್ ಬೆಂಬಲಿತ ಸದಸ್ಯರ ಒಂದು ವಿಶ್ವಾಸವನ್ನು ಕೂಡ ಪಡ್ಕೊಳ್ಬೇಕು. ಅವರನ್ನು ಕೂಡ ಕರೆಸಿ ಆಯಾಯ ವಾರ್ಡ್ನಲ್ಲಿ ನೀವು ಕೆಲಸವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ನಿಮಗೆ ನಿಮ್ಮ ಜವಾಬ್ದಾರಿಯನ್ನು ನೀವು ಖಂಡಿತವಾಗಿ ಮಾಡ್ತೀರಿ ಎಂಬ ವಿಶ್ವಾಸ ನನಗಿದೆ. ಯಾಕಂತ ಹೇಳಿದರೆ
ಕಳೆದ 22 ವರ್ಷಗಳಿಂದ ಅರೇಕಳ ಗ್ರಾಮದಲ್ಲಿ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿಕೊಂಡು ಎಲ್ಲರ ಹಿರಿಯರ ಕಿರಿಯರ ಯುವಕರ ಎಲ್ಲರ ಸಹಕಾರ ಮಾರ್ಗದರ್ಶನವನ್ನು ಪಡೆದುಕೊಂಡು ಮಾಡಿದಂಥ ಒಂದು ಅನುಭವ ನನಗಿದೆ. ನಾವು ಈ ಗ್ರಾಮದಲ್ಲಿ ಎಲ್ಲರನ್ನೂ ಕೂಡ ಸದಸ್ಯರನ್ನಾಗಿ ಮಾಡಲು, ಗ್ರಾಮ ಪಂಚಾಯತ್ನ ಅಧ್ಯಕ್ಷರನ್ನಾಗಿ ಮಾಡಲು, ಉಪಾಧ್ಯಕ್ಷರನ್ನಾಗಿ ಮಾಡಲು, ಪಕ್ಷದ ಜವಾಬ್ದಾರಿಯನ್ನು ಮಾಡಲು ನನಗಿಂತ ಹೆಚ್ಚಾಗಿ ನನಗಿಂತ ಸ್ಥಾನವನ್ನು ನಾನು ಬಯಸದೆ ನಿಮ್ಮನ್ನು ಮಾಡಲು ನಾನು ಖಂಡಿತವಾಗಿ ಪ್ರಯತ್ನ ಪಟ್ಟಿದ್ದೇನೆ. ಇನ್ನು ಮುಂದೆ ಕೂಡ ನಿಮಗೆ ಅವಕಾಶ ಸಿಕ್ಕಿದಾಗ, ಯಾರಿಗೆ ಅವಕಾಶ ಸಿಗಲಿಲ್ಲ ಅದಕ್ಕೆ ಯಾರು ಬೇಸರ ಮಾಡಬೇಡಿ. ಸಂದರ್ಭಕ್ಕೆ ಅನುಸಾರವಾಗಿ ನಿಮಗೆ ತಾಳ್ಮೆ ಇದ್ದರೆ ಖಂಡಿತವಾಗಿ ನಿಮಗೆ ಮುಂದಕ್ಕೆ ಕೂಡ ಅವಕಾಶಗಳು ಖಂಡಿತ ಬರ್ತದೆ. ನಿಮ್ಮ ಹಿಂದೆ ನಾವು ಕೂಡ ಇದ್ದೇವೆ. ನೀವು ನಿಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ಖಂಡಿತವಾಗಿ ಕೆಲಸವನ್ನು ಮಾಡಿಕೊಂಡು ಹೋಗಿ. ನಮಗೆ ಇನ್ನೊಂದು ನಾವು ಹೇಳಬೇಕಾದಂಥ ಒಂದು ವಿಚಾರ, ನಾವು ಮೊದಲಿಗೆ ನಾವು ಭಾರತೀಯರಂತ ಹೇಳುವುದಕ್ಕೆ ನಾವು ಹೆಮ್ಮೆ ಪಡಬೇಕು. ನಾವು ಭಾರತೀಯರಾಗಿ ಹುಟ್ಟಿದ್ದೇ ನಮ್ಮ ಒಂದು ಪುಣ್ಯ. ಯಾಕಂತ ಹೇಳಿದರೆ ವಿಶ್ವದಲ್ಲಿ ಹೋಲಿಕೆ ಮಾಡಿದರೆ ನಾವು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದಂಥ ಒಂದು ದೇಶ ಭಾರತ. ಎಲ್ಲ ಧರ್ಮದವರು ವಾಸಿಸುವಂಥ ಒಂದು ದೇಶ. ಎರಡನೆಯದಾಗಿ ನಾವು ಹೇಳುವುದು, ನಾವು ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯಾಗಿ, ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಇರುವುದೇ ನಮ್ಮ ಒಂದು ಪುಣ್ಯ. ಯಾಕಂತ ಹೇಳಿದರೆ ಭಾರತಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಒಂದು ಹೋಲಿಕೆ ಇದೆ. ಭಾರತದಲ್ಲಿ ನಮ್ಮದು ಪ್ರಜಾಪ್ರಭುತ್ವ ದೇಶ, ಸಂವಿಧಾನಬದ್ಧವಾದಂಥ ದೇಶ ಭಾರತ ನಮ್ಮದು. ನಮ್ಮ ದೇಶದ ಸಂವಿಧಾನ, ನಮ್ಮ ಪಕ್ಷ ಮತ್ತು ನಮ್ಮ ಪಕ್ಷದ ಸಂವಿಧಾನ ಇದಕ್ಕೆ ಒಂದಕ್ಕೆ ಒಂದು ಹೋಲಿಕೆ ಇದೆ. ನಮ್ಮ ದೇಶದ ಸಂವಿಧಾನ ಏನು, ನಮಗೆ ಎಲ್ರಿಗೂ ಕೂಡ ಸಂದರ್ಭಕ್ಕೆ ಅನುಸಾರವಾಗಿ ನಮ್ಮ ಹಕ್ಕುಗಳಿಗೆ, ನಮ್ಮ ನ್ಯಾಯಕ್ಕಾಗಿ, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗಾಗಿ ನಮಗೆ ಅನ್ಯಾಯ ಆದಾಗ ಹೋರಾಟ ಮಾಡುವಂಥ ಒಂದು ಹಕ್ಕನ್ನು ಈ ದೇಶದ ಸಂವಿಧಾನ ಕೊಟ್ಟಿದ್ರೆ ಇದು ವಿಶ್ವದಲ್ಲೇ ಒಂದು ಇತಿಹಾಸ. ಇದು ನಮ್ಮ ಒಂದು ಹಕ್ಕು. ಅದೇ ರೀತಿ ವಿವಿಧತೆಯಲ್ಲಿ ಏಕತೆ, ನಮ್ಮ ಪಕ್ಷ ಕೂಡ ಅದೇ ರೀತಿ, ನಮ್ಮ ಪಕ್ಷದ ಸಂವಿಧಾನ ಕೂಡ ಅದೇ ರೀತಿ. ಬೇರೆ ಪಕ್ಷದ ಹಾಗೆಲ್ಲ ವಿವಿಧತೆಯಲ್ಲಿ ಏಕತೆ, ಎಲ್ಲ ವರ್ಗ, ಎಲ್ಲ ಜಾತಿ, ಎಲ್ಲ ಒಳಜಾತಿಗಳನ್ನು ಒಳಗೊಂಡ, ಎಲ್ಲರನ್ನು ಒಳಗೊಳಿಸಿದಂಥ ಒಂದು ಪಕ್ಷ ಅದು ಈ ದೇಶದಲ್ಲಿ ಇದ್ದಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾವು ಭಾರತೀಯರಾಗಿ ಹುಟ್ಟಿದ್ದೇ ಒಂದು ಪುಣ್ಯ. ಕಾಂಗ್ರೆಸ್ ಪಕ್ಷದಲ್ಲಿ ಸದಸ್ಯರಾಗಿದ್ದುಕೊಂಡು ಕೆಲಸ ಮಾಡುವುದೇ ಒಂದು ನಮ್ಮ ಒಂದು ಭಾಗ್ಯ ಅಂತ ಹೇಳಿಕೊಂಡು ಈ ಜನಪ್ರತಿನಿಧಿಗಳು ಮತ್ತು ನಮ್ಮ ಪಕ್ಷ ಒಟ್ಟಿಗೆ ಹೋಗಿಕೊಂಡು ಅರೇಕಳದ ಅಭಿವೃದ್ಧಿಯಲ್ಲಿ ನಮ್ಮದೇ ಆದಂಥ ಕೆಲಸ ಮಾಡಬೇಕು. ಅದರ ಜೊತೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಪ್ರಧಾನ ಕಾರ್ಯದರ್ಶಿಗಳು ಈ ಎಲ್ಲ ಗ್ರಾಮಗಳಲ್ಲೂ ಕೂಡ ಪಕ್ಷದ ಸಂಘಟನೆಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಅವರು ಏನು ಬ್ಲಾಕಿನ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಏನು ಆದೇಶ ಕೊಟ್ಟಿದ್ದಾರೆ, 2 ದಿನಗಳ ಒಳಗಾಗಿ ನಾವು ಇಲ್ಲಿ ಎಲ್ಲರೂ ಸೇರಿಕೊಂಡು ಸಮಿತಿಯನ್ನು ಮಾಡುವುದರ ಮೂಲಕ ಇಲ್ಲಿ ಪಕ್ಷವನ್ನು ಕೂಡ ಕಟ್ಟಿದ್ದೇವೆ. ನಾನು ಖಂಡಿತ ಹೇಳ್ತೇನೆ, ನಮ್ಮ ಅರೇಕಳ ಗ್ರಾಮದಿಂದ ಬ್ಲಾಕಿಗೆ ಏನು ಸಹಕಾರ ಬೇಕು ಖಂಡಿತವಾಗಿ ನಾವೆಲ್ಲರೂ ಕೂಡ ಕೊಡಲು ಸಿದ್ಧ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ನಮ್ಮ ಪಕ್ಷದ ಬೆಂಬಲಿತ ಸರ್ವ ಸದಸ್ಯರಿಗೆ, ಅದೇ ರೀತಿ ಗ್ರಾಮ ಸಮಿತಿಯ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾದಂಥ ಬಶೀರ್ ಅವರಿಗೆ, ಎಲ್ಲ ಪದಾಧಿಕಾರಿಗಳಾಗಿ ಆಯ್ಕೆಯಾದಂಥ ಎಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಪ್ರಾಸ್ತಾವಿಕ ಮಾತನ್ನು ನಾನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್.
ನಮಗೆ ಭಾಳ ಸಂತೋಷ ಆಗಿದೆ. ಹರೇಕಳ ಗ್ರಾಮದಲ್ಲಿ ಭಾಳ ವ್ಯವಸ್ಥಿತ ರೀತಿಯಲ್ಲಿ ಏನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಒಂದು ಆದೇಶ ಇದೆ, ಆ ಆದೇಶವನ್ನು ಭಾಳ ಅಚ್ಚುಕಟ್ಟಾಗಿ ನೀವು ನೆರವೇರಿಸಿಕೊಟ್ಟದಕ್ಕಾಗಿ ನಾನು ಮೊದಲನೇದಾಗಿ ಗ್ರಾಮ ಪಂಚಾಯತ್ ಎಲ್ಲರಿಗೂ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ನಮ್ಮ DK ಶಿವಕುಮಾರ್ ಅವರ ಅಧ್ಯಕ್ಷರಾದ ಮೇಲೆಗೆ ನಮಗೆ ನಿರಂತರವಾಗಿ ಸಂದೇಶಗಳು ಸರ್ಕಲ್ಗಳು ಬರ್ತಾ ಇರ್ತದೆ. ಪ್ರತಿಯೊಂದು ಗ್ರಾಮದಲ್ಲಿಯೂ ಪ್ರತಿಯೊಂದು ಬೂತ್ ಮಟ್ಟದಲ್ಲಿಯೂ ಪಕ್ಷದಲ್ಲಿ ಕನಿಷ್ಠ ಮಟ್ಟದಲ್ಲಿ ಒಂದು 10-15 ಜನ ಕಾರ್ಯಕರ್ತರನ್ನು ನೀವು ಗುರುತಿಸಿಕೊಂಡು ಅವರಿಗೆ ಜವಾಬ್ದಾರಿಯನ್ನು ನೀಡುವುದರ ಮೂಲಕ ಪಕ್ಷವನ್ನು ಬೂತ್ ಮಟ್ಟದಿಂದ ಬಲಪಡಿಸುವಂಥ ಒಂದು ಕಾರ್ಯಕ್ರಮ ಆಗಬೇಕು ಎಂಬುದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಒಂದು ಸೂಚನೆಯಾಗಿದೆ. ಈ ಸೂಚನೆಯನ್ನು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಶೆಟ್ಟಿಯವರು ಮತ್ತು ನಮ್ಮ ಕ್ಷೇತ್ರದ ಶಾಸಕರು ನಮ್ಮೆಲ್ಲರ ನಾಯಕರಾದಂಥ UT ಖಾದರ್ರವರ ಒಂದು ಮಾರ್ಗದರ್ಶನ ನಾನು ವ್ಯವಸ್ಥಿತ ರೀತಿಯಲ್ಲಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ನೆರವೇರಿಸ್ತಾ ಬಂದಿದೆ. ನಮಗೆ ಅತ್ಯಂತ ಹೆಚ್ಚಿನ ಒಂದು ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟ ಗ್ರಾಮ ಅಂತ ಹೇಳಿದರೆ ಅದು ಹರೇಕಳ ಗ್ರಾಮ. ಅದು ಯಾವಾಗಲೂ ಕೂಡ ನಾನು ಮರೆಯಲಿಕ್ಕಿಲ್ಲ. ಕಳೆದ ಗ್ರಾಮ ಪಂಚಾಯತ್ ಚುನಾವಣೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಾನು ಇಲ್ಲಿ ವೀಕ್ಷಕನಾಗಿ ಬಂದಿದ್ದೆ. ಆ ಸಂದರ್ಭದಲ್ಲಿ ಕೂಡ ನಾನು ಒಂದು ಮಾತನ್ನು ಹೇಳಿದೆ. ನಮ್ಮ ದಿವಂಗತ ಶಾಸಕರಾದ UT ಖಾದರ್ರವರ ತಂದೆಯವರು ಪ್ರಥಮ ಬಾರಿ ಶಾಸಕರಾದಾಗ ಹರೇಕಳ ಗ್ರಾಮವನ್ನು ಅತ್ಯಂತ ಹೆಚ್ಚು ಪ್ರೀತಿ ಮಾಡಿದವರು, ಇಲ್ಲಿ ಹೆಚ್ಚು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದವರು, ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತು ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ಗ್ರಾಮಕ್ಕೆ ಕೊಟ್ಟಿದ್ದಾರೆ. ಅವರ ವ್ಯಕ್ತಿತ್ವಕ್ಕೆ ಅವರು ಇಟ್ಟುಕೊಟ್ಟ ಪ್ರೀತಿಗೆ ಯಾವ ರೀತಿಯಲ್ಲಿ ಕೂಡ ಚ್ಯುತಿ ಬರದಂತೆ ನೀವು ಪಂಚಾಯತ್ ಸದಸ್ಯರು ಒಟ್ಟಾಗಿ ಕೆಲಸ ಮಾಡಬೇಕಂತ ನಾನು ಆ ಸಂದರ್ಭದಲ್ಲಿ ಸೂಚಿಸಿದಾಗ ನನಗೆ ಎಲ್ಲರೂ ಗೌರವ ಕೊಟ್ಟು ಆ ಸಾರಿ ಕೂಡ ಗ್ರಾಮ ಪಂಚಾಯತ್ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರನ್ನು ಭಾಳ ವ್ಯವಸ್ಥಿತವಾಗಿ ನಾವು ಚುನಾವಣೆಯನ್ನು ಮಾಡಿದ್ದೇವೆ. ಈ ಬಾರಿ ಕೂಡ ಭಾಳ ಅಚ್ಚುಕಟ್ಟಾಗಿ ಆ ಒಂದು ಕೆಲಸ ಕೂಡ ಆಗಿದೆ. ಅದೇ ರೀತಿಯಲ್ಲಿ ನಮ್ಮ ಗ್ರಾಮ ಸಮಿತಿಯ ನೂತನ ಪದಾಧಿಕಾರಿಗಳ ಆಯ್ಕೆ ಕೂಡ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸರ್ವಾನುಮತದಿಂದ ಆಯ್ಕೆಯಾಗಿದೆ. ನಿಮ್ಮ ಜವಾಬ್ದಾರಿ ಭಾಳ ದೊಡ್ಡದಾಗಿದೆ. ಇವತ್ತು ನಿಮಗೆ ಸನ್ಮಾನವನ್ನು ಮಾಡಿದ್ದಾರೆ. ಒಂದು ಕಡೆಯಲ್ಲಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಉಪಾಧ್ಯಕ್ಷರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಾಗ ಗ್ರಾಮ ಸಮಿತಿಯ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಪಕ್ಷದ ಸಂಘಟನೆಯನ್ನು ಮಾಡುವಂಥ ಕೆಲಸ. ಈ ಎರಡು ಕೆಲಸಗಳು ಜೊತೆಯಾಗಿ ಹೋಗಬೇಕು. ಈಗಾಗಲೇ ಮುಸ್ತಫರು ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದರು, ಪಕ್ಷದ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಉಪಾಧ್ಯಕ್ಷರು ಕೆಲಸ ಮಾಡೋ ಸಂದರ್ಭದಲ್ಲಿ ಏನಾದರೂ ಕುಂದುಕೊರತೆಗಳಾದಾಗ ನೀವು ಪಂಚಾಯತಿನಲ್ಲಿ ಅವರಿಗೆ ವಿರೋಧವನ್ನು ವ್ಯಕ್ತಪಡಿಸದೆ ಮುಂದಿನ ಗ್ರಾಮ ಸಮಿತಿ ಸಭೆಯಲ್ಲಿ ಸೂಕ್ತವಾಗಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವುದರ ಮೂಲಕ ಪಕ್ಷ ಮತ್ತು ಗ್ರಾಮ ಪಂಚಾಯತಿ ಒಟ್ಟೊಟ್ಟಿಗೆ ಹೋಗಬೇಕು. ಆಗ ಮಾತ್ರ ಪಕ್ಷ ಬಲವರ್ಧನೆ ಆಗ್ತದೆ. ನನಗೆ ವಿಶ್ವಾಸ ಇದೆ, ಹರೇಕಳ ಗ್ರಾಮದಲ್ಲಿ ಒಂದು ಒಳ್ಳೆಯ ನಾಯಕತ್ವ ಇದೆ. ಮುಸ್ತಫಾ ಹರೇಕಳ ಮತ್ತು ಅವರ ತಂಡ ಇಲ್ಲಿ ಯಾವತ್ತೂ ಕೂಡ ಕಾರ್ಯಕರ್ತರಿಗೆ ಬಹಳ ಗೌರವವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಯಾವಾಗ ಗೌರವ ಸಿಗ್ತದೆ, ಯಾವಾಗ ಅವರ ಮಾತಿಗೆ ಮನ್ನಣೆ ಸಿಗ್ತದೆ, ಆಗ ಪಕ್ಷ ಬಲವರ್ಧನೆ ಆಗ್ತದೆ. ನಾವು ಬೇರೆ ಪಕ್ಷಕ್ಕೆ ಜನ ಹೋಗ್ತಾವೆ ಅಂತ ಏಕೆ ಹೇಳ್ತೇವೆ? ನಮ್ಮ ಪಕ್ಷದಲ್ಲಿ ನಾವು ಅವಕಾಶವನ್ನು ಮಾಡಿಕೊಟ್ಟಾಗ ನಮ್ಮ ಯುವಕರು ನಮ್ಮೊಂದಿಗೆ ಇರ್ತಾರೆ. DK ಶಿವಕುಮಾರ್ರವರ ಒಂದು ಆದೇಶ ಕೂಡ ಇದೇ ಆಗಿದೆ. ಪ್ರತಿಯೊಬ್ಬರಿಗೂ ಕೂಡ ಅಧಿಕಾರವನ್ನು ಹಂಚಿಕೊಡಬೇಕು. 3 ವರ್ಷ 5 ವರ್ಷ ಅಧ್ಯಕ್ಷರಾದವರ ಕಡೆ ಎಲ್ಲ ಕಡೆ ಬದಲಾವಣೆ ಮಾಡಬೇಕಂತ ನಿನ್ನೆ ನಮಗೆ UT ಖಾದರ್ರವರು ಸೂಚನೆಯನ್ನು ಕೊಟ್ಟಿದ್ದಾರೆ. 5 ವರ್ಷ ಯಾರು ಗ್ರಾಮ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಅವರನ್ನೆಲ್ಲ ಬದಲಾವಣೆ ಮಾಡಿ ಹೊಸಬರನ್ನು ನೇಮಕ ಮಾಡಿ ಅಂತ ಆದೇಶವನ್ನು ನಿನ್ನೆ ನಮಗೆ ಕಿನ್ಯದಲ್ಲಿ ನಡೆದಂಥ ಸಂದರ್ಭದಲ್ಲಿ ನಮಗೆ ಒಂದು ಆದೇಶವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಇದರ ಉದ್ದೇಶ ಎಲ್ಲರಿಗೂ ಅವಕಾಶಗಳು ಸಿಗಬೇಕು, ಪಕ್ಷ ಬಲವರ್ಧನೆ ಆಗಬೇಕು. ಮುಂಬರುವ ಚುನಾವಣೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕೂಡ ಪಕ್ಷ ಜಯಭಾರಿ ಹೊಡಿಬೇಕು. ನಮ್ಮ ಖಾದರ್ರವರ ಕೈಯನ್ನು ಬಲಪಡಿಸುವಂಥ ಕೆಲಸ ನಾವು ನೀವೆಲ್ಲ ಒಟ್ಟಿಗೆ ಸೇರಿಕೊಂಡು ಮಾಡಬೇಕು. ಅದರ ಮುಖಾಂತರ ಕಾಂಗ್ರೆಸ್ ಈ ದೇಶದಲ್ಲಿ ಮತ್ತೊಮ್ಮೆ ಗಟ್ಟಿಯಾಗದಿದ್ದರೆ ಭಾಳ ಕಷ್ಟದಲ್ಲಿ ನಾವಿದ್ದೇವೆ. ಇವತ್ತು ಸಂವಿಧಾನವನ್ನೇ ವಿರೋಧ ಮಾಡುವಂಥ ಒಂದು ಷಡ್ಯಂತರ, ಸಂವಿಧಾನವೇ ಬೇಡ ಅಂತ ಹೇಳುವಂಥ ಮಾತುಗಳು ಪ್ರತಿಯೊಂದು ಹಂತದಲ್ಲಿ ಕೂಡ ಈ ಒಂದು ಕೇಂದ್ರ ಸರ್ಕಾರ ವಿಫಲವಾದರೂ ಕೂಡ ಜನರನ್ನು ಭಾಷಣದ ಮೂಲಕ ಮಂಕು ಮಾಡಿ ಈ ಜನರನ್ನು ತಪ್ಪುದಾರಿಗೆ ಇಟ್ಟುಕೊಂಡು ಕಾಂಗ್ರೆಸ್ 60 ವರ್ಷದಲ್ಲಿ ಮಾಡಿದ ಎಲ್ಲ ಒಂದೊಂದೇ ಯೋಜನೆಗಳನ್ನು ಬೇರೆಯವರಿಗೆ ಮಾರಾಟ ಮಾಡುವಂಥ ಒಂದು ಹಂತಕ್ಕೆ ಈ ದೇಶ ಮುಟ್ಟಿದೆ. ಇದು ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗ್ತದೆ ಅಂತೇಳಿ ನಾವು ನೀವು ಎಲ್ಲ ಭಾಳ ಆಲೋಚನೆ ಮಾಡುವಂಥ ಒಂದು ಸಂದರ್ಭ. ಆದ್ದರಿಂದ ಯುವಕರು ನೀವು ಪ್ರತಿಯೊಬ್ಬರು ಕೂಡ ನಿಮ್ಮ ಸ್ನೇಹಿತರಿಗೆ ನಮ್ಮ ಪಕ್ಷದ ಸಿದ್ಧಾಂತಗಳನ್ನು ಹೇಳುವ ಮೂಲಕ ಹೆಚ್ಚು ಜನರನ್ನು ಕಾಂಗ್ರೆಸ್ ಪಕ್ಷದ ಸದಸ್ಯರನ್ನಾಗಿ ಮಾಡುವ ಮೂಲಕ ಪಕ್ಷವನ್ನು ಬಲಪಡಿಸುವಂಥ ಕೆಲಸ ನಾವು ನೀವು ಎಲ್ಲ ಮಾಡೋಣ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಗ್ರಾಮ ಪಂಚಾಯತಿನ ನೂತನ ಅಧ್ಯಕ್ಷರು ಹಾಗೂ ಎಲ್ಲ 13 ಜನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಅಥವಾ ಸದಸ್ಯರಿಗೆ ಈ ಒಂದು ಅಭಿನಂದನಾ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ನಮ್ಮ ಹರೇಕಳ ಗ್ರಾಮದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರತಕ್ಕಂಥ ಬಶೀರ್ ಉಂಬುದಾರ್ ಅವರೇ, ನನ್ನ ಆತ್ಮೀಯ ಮಿತ್ರರು
ಕಾಂಗ್ರೆಸ್ ಪಕ್ಷದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ನಮ್ಮಂಥ ಯುವಕರನ್ನ ಅಂತ ಹೇಳಿದ್ರೆ ನಾನು 20 ವರ್ಷದ ಹಿಂದೆ ಹೋದೆ. ಅವತ್ತು ಕೂಡ ನಮ್ಮನ್ನ ಕಾಂಗ್ರೆಸ್ ಪಕ್ಷದತ್ತ ಸೆಳೆದುಕೊಂಡು ಬಂದಿರತಕ್ಕಂಥವ್ರು ಅಂತ ಹೇಳಿದ್ರೆ ಸನ್ಮಾನ್ಯ ಇಬ್ರಾಹಿಂ ಕೋಡಿಜಾಲ್ರವರು, ಅವರ ತಮ್ಮ ಇವತ್ತು ನಮ್ಮ ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕಳೆದ ಕೆಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿಗೋಸ್ಕರ, ಕಾಂಗ್ರೆಸ್ ಪಕ್ಷದ ಸಂಘಟನೆಗೋಸ್ಕರ ದುಡಿದಿರ್ತಕ್ಕಂಥ ನಮ್ಮ ರೈಮಾನ್ ಕೋಡಿಜಾಲ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ನನ್ನ ಆತ್ಮೀಯ ಮಿತ್ರರು. ಅರೇಕಲ್ ಅಂತ ಹೇಳಿದ್ರೆ ನನಗೆ ಪ್ರಪ್ರಥಮವಾಗಿ ನೆನಪಾಗುವಂಥದ್ದು ಮುಸ್ತಾಫಾ ಅರೇಕಲ್. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದುಕೊಂಡು ಪಕ್ಷಕ್ಕೆ ಯಾವುದೇ ಒಂದು ರೀತಿಯಲ್ಲಿ ಯಾರಿಂದಲಾದರೂ ಧಕ್ಕೆ ಬರತಕ್ಕಂಥ ಸಂದರ್ಭದಲ್ಲಿ, ಪಕ್ಷಕ್ಕೆ ಯಾವುದೇ ರೀತಿಯ ತೊಂದರೆ ಆಗತಕ್ಕಂಥ ಸಂದರ್ಭದಲ್ಲೂ ಕೂಡ ಪಕ್ಷದಲ್ಲಿ ಇದ್ದುಕೊಂಡು ಪಕ್ಷವನ್ನು ಸಂಘಟನೆ ಮಾಡಿರತಕ್ಕಂಥ ಒಬ್ಬ ಯುವಕ ಅಂತ, ನನ್ನ ಆತ್ಮೀಯ ಮಿತ್ರ ಅಂತ ಹೇಳಿದ್ರೆ ಅದು ಮುಸ್ತಾಫಾ ಅರೇಕಲ್ ರವರೇ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ನ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಬದ್ರುದ್ದೀನ್ ರವರೇ, ಉಪಾಧ್ಯಕ್ಷರಾಗಿರತಕ್ಕಂಥ ಕಲ್ಯಾಣಕ್ಕನವರೇ, ಹಾಗೂ ಎಲ್ಲ ನೆಲೆದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಆತ್ಮೀಯ ಬಂಧುಗಳು. ನಾನೇನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ನನಗೆ ಮುಸ್ತಾಫರವರು ಇವತ್ತು ಫೋನ್ ಮಾಡಿದ್ರು ಬೆಳಿಗ್ಗೆ, ಸಂಜೆ ಒಂದು ಇಂಥ ಕಾರ್ಯಕ್ರಮದಿಂದ ತಾವು ಬರಬೇಕು ಅಂತೇಳಿ. ಪಕ್ಷದಲ್ಲಿ ಏನೇ ಇದ್ರೂ ಕೂಡ ನನ್ನ ಜೀವ ಇರುವವರೆಗೆ ಕಾಂಗ್ರೆಸ್ಗೋಸ್ಕರ ನಾನು ಜೀವವನ್ನು ಕೊಟ್ಟಾದರೂ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತೇನೆ ಅನ್ನೋ ಮಾತನ್ನು ನಮಗೆ ಸನ್ಮಾನ್ಯ ಯು ಟಿ ಖಾದರ್, ನಾನು ಕಾಲೇಜ್ ಜೀವನದಲ್ಲಿ ಒಟ್ಟಿಗೆ ಇದ್ದೇವೆ ನಾವು ಮತ್ತು ಯು ಟಿ ಖಾದರ್. SDM ಲಾ ಕಾಲೇಜಲ್ಲಿ ಅವರು ಲಾ ಮಾಡ್ತಾ ಇದ್ದಾಗ ನಾನು ಸಹ ಅದೇ ಕಳೀತಾ ಇದ್ದೆ. ಬಹುಶಃ ಅವರು NSU ಪ್ರೆಸಿಡೆಂಟ್ ಆದರು, ಅಧ್ಯಕ್ಷರಾದರು. ಆವತ್ತಿನಿಂದ ಇವತ್ತಿನವರೆಗಿನ ಒಡನಾಟ ನಮ್ಮೊಳಗೆ, ಪಕ್ಷದೊಳಗೆ ಯಾವುದೇ ರೀತಿಯ ಅಧಿಕಾರಕ್ಕೋಸ್ಕರ ನಾನು ಪಕ್ಷದಲ್ಲಿ ಇವತ್ತು ಕೂಡ ಇಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ಇವತ್ತು ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ತಾವು ಅಧ್ಯಕ್ಷರಾಗಿದ್ದೀರಿ, ಎಲ್ಲ ಇದೆ, ಪಕ್ಷದ ಕಾರ್ಯಕರ್ತರು ಪಕ್ಷದ ಸಿದ್ಧಾಂತವನ್ನು ಇಟ್ಟುಕೊಂಡು ಇವತ್ತು ಪಕ್ಷಕ್ಕಾಗಿ ದುಡಿಯುವಂತ ಒಂದು ಗ್ರಾಮದ ಜನ ಇದ್ರೆ ಅದು ಅರೆಕಲದಲ್ಲಿ ಇದ್ದಾರೆ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಹಾಗೆಂತೇಳಿ ಬೇರೆ ಗ್ರಾಮದಲ್ಲಿ ಇಲ್ಲ ಅಂತೇಳಿ ಅಲ್ಲ, ಕೆಲವೊಂದು ಸನ್ನಿವೇಶದಲ್ಲಿ ನಾವು ನೋಡ್ತೇವೆ. ಹಾಗಾಗಿ ಒಂದು ಮಾತು ಸತ್ಯ, ಅಧಿಕಾರಕ್ಕೆ ಹೋಗಿ ಯಾರೂ ಕೂಡ ಪಕ್ಷದಲ್ಲಿರುವಂಥದ್ದಲ್ಲ. ಪಕ್ಷದ ಸಿದ್ಧಾಂತ ಎಲ್ಲಿಯವರೆಗೆ ಏನು ಅಂತ ಹೇಳಿದ್ರೆ, ಇವತ್ತು ಭಾರತೀಯ ಜನತಾ ಪಕ್ಷ ಇದೆ, ಅವರ ಅಂಗ ಸಂಘಟನೆಗಳು ಅದೆಷ್ಟೋ ಇದೆ. ನಾನು ಬಹಿರಂಗ ವೇದಿಕೆಯಲ್ಲಿ ಮಾತನಾಡುವ, ನನಗೇನು ಭಯ ಇಲ್ಲ ಯಾರ್ದು ಕೂಡ. ನಾವು ಸಾವಿನ ಬಾಗಿಲಿಗೆ ಬಡಿದು ಪಕ್ಷಕ್ಕಾಗಿ ಭಾರತೀಯ ಜನತಾ ಪಕ್ಷದ ಪ್ರಭಾಕರ ಭಟ್ರು ಇರ್ಬೋದು, ಇನ್ನಿತರ ಯಾವುದೇ ಸಂಘಟನೆ ಇರ್ಬೋದು, ನಾವು ಮಾತನಾಡ್ತಕ್ಕಂಥ ಜನ. ಯಾಕೆ ಅಂತ ಹೇಳಿದ್ರೆ ನಾವು ಸತ್ಯ ಮಾತಾಡ್ತೇವೆ. ಕಾಂಗ್ರೆಸ್ನವರು ಯಾವತ್ತೂ ಕೂಡ ಸುಳ್ಳು ಮಾತನಾಡುವುದಿಲ್ಲ. ಇವತ್ತು ನರೇಂದ್ರ ಮೋದಿಯಿಂದ ಹಿಡಿದು ಅಮಿತ್ ಶಾನಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಸುಳ್ಳನ್ನು ಹೇಳುವ ಮುಖಾಂತರ ಇವತ್ತು ಜನರನ್ನ ಮಂಗಮರಳು ಮಾಡುವ ಮುಖಾಂತರ ಇವತ್ತು ರಹಮಾನ್ ಅವರು ಹೇಳಿದ್ರು. ಆದರೆ ಅದನ್ನು ಹೆಚ್ಚು ದಿನ ಯಾರು ಕೇಳುವುದಿಲ್ಲ ಅನ್ನುವಂಥದ್ದು ಈಗ ಅರ್ಥ ಆಗ್ತಾ ಇದೆ. ಹಾಗಾಗಿ ಅರೇಕಲ ಗ್ರಾಮ ಪಂಚಾಯತಿನ ಎಲ್ಲ ಸದಸ್ಯರಿಗೆ ನಾನು ನನ್ನ ವೈಯಕ್ತಿಕವಾದಂತಹ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಕಾಂಗ್ರೆಸ್ ಪಕ್ಷದ ಮುಖಾಂತರ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಗ್ರಾಮ ಪಂಚಾಯತ್ ಸದಸ್ಯರಿಗೆ ಆರೋಪಗಳು ಬರ್ತದೆ. ಅಧ್ಯಕ್ಷರೇ, ನಿಮ್ಮ ಮೇಲೂ ಕೂಡ ಆರೋಪವನ್ನು ಬಿಜೆಪಿಯವರು ಮಾಡಬಹುದು ಅಥವಾ ಇನ್ನಿತರ ಪಕ್ಷದವರು ಮಾಡಬಹುದು. ಆದರೆ ಒಂದು ಮಾತು ಹೇಳ್ತೇನೆ, ಯಾವುದೇ ಆರೋಪಕ್ಕೂ ಕೂಡ ತಾವು ಭಯ ಪಡಬೇಕಂತ ಅಗತ್ಯ ಇಲ್ಲ. ನಾನು ಕೂಡ ಉಲ್ಲಾಲ ನಗರಸಭೆಯಲ್ಲಿ ಪುರಸಭೆಯಲ್ಲಿ ಉಪಾಧ್ಯಕ್ಷರಾಗಿದ್ದೆ, ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ಕಾಂಗ್ರೆಸ್ನಿಂದಾಗಿ ನಾನು 2 ಸಲ ಸ್ಥಾಯಿ ಸಮಿತಿ ಅಧ್ಯಕ್ಷನಾದೆ. ಅದೃಷ್ಟವಶಾತ್ ನನ್ನ ಬಹುಶಃ ಯೋಗ ಸರಿಯಿಲ್ಲ ಅಂತ ಭಾವಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಸಲ ಕೂಡ ನಾನು ಮುಸ್ತಾಫನವರು, ರೈಮಾನ್ ಅವರು ಮತ್ತು ಸಂತೋಷ್ ಶೆಟ್ಟಿಯವರ, UT ಖಾದರ್ ಅವರ ಆಶೀರ್ವಾದದಿಂದ ನನಗೆ ಕೆರವೆಲ್ ಕ್ಷೇತ್ರದಲ್ಲಿ ಟಿಕೆಟ್ ಸಿಕ್ಕಿದೆ. ಅದರಲ್ಲಿ ಏನೆಲ್ಲ ಪಕ್ಷದಲ್ಲಿ ಗೊಂದಲ ಆಗಿದೆ ಅನ್ನುವಂಥದ್ದು ಬಹುಶಃ ಎಲ್ಲರಿಗೂ ಗೊತ್ತಿದೆ. ಆದರೆ ಮುಸ್ತಾಫನವರು ಮತ್ತು ಇವರು ನಮ್ಮ ಸಂತೋಷ್ ಶೆಟ್ಟಿ ಮತ್ತು ರೈಮಾನ್ ಅವರು ಶಾಸಕರು ನನಗೆ ಬೆಂಬಲ ಮಾಡಿದ್ರು, ನನಗೆ B.Com ಕೊಟ್ಟರು. ನನ್ನದು ಎಲ್ಲಿಯವರೆಗೆ ದುರಾದೃಷ್ಟ ಅಂತ ಹೇಳಿದ್ರೆ, ನಾನು ಟೈ ಆದೆ, ಓಟಲ್ಲಿ ಟೈ, BJP ಮತ್ತು ನಾನು ಟೈ. ಒಬ್ಬರು ನಮ್ಮ ಪಕ್ಷದವರೇ, ಅವರು ಪಕ್ಷೇತರಾಗಿ ನಿಂತು ಅದೆಷ್ಟು ಮತ ಪಡ್ಕೊಂಡು. ಅದನ್ನು ಹೇಳುವುದಲ್ಲ ನಾನು, ಯೋಗ್ಯತೆ ಇದ್ದರೆ ಸಾಕಾಗುವುದಿಲ್ಲ, ಯೋಗ ಕೂಡ ಬೇಕು. ಇವತ್ತೇನು ಪಂಚಾಯತ್ ಮೆಂಬರ್ ನೀವು ಆಗಿದ್ದೀರಾ, ನಿಮ್ಮ ಯೋಗ. ಎಲ್ಲ ಯೋಗ್ಯತೆ ಇದ್ದವನಿಗೆ ಎಲ್ಲ ಸಿಗುವುದಿಲ್ಲ, ಯೋಗ ಕೂಡ ಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಇವತ್ತು ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತರಾಗಿ ಪಂಚಾಯತ್ ಮೆಂಬರ್ ಆಗಿದ್ದೀರಾ, ಅದು ನಿಮ್ಮ ಪುಣ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದನ್ನ ಉಳಿಸಿಕೊಂಡು ಹೋಗತಕ್ಕಂಥ ಕೆಲಸವನ್ನು ಮಾಡಬೇಕು. ನಾಳೆ ಮತ್ತೊಬ್ಬರು ಬರ್ಬೋದು. ನನಗೆ ಬಹಳ ಸಂತೋಷ ಏನು ಅಂತ ಹೇಳಿದ್ರೆ, ಅರೇಕಲದಲ್ಲಿ ಅಧ್ಯಕ್ಷರಾಗಿ ನಮ್ಮ ಪಕ್ಷದವರು ಬಂದಿದ್ದಾರೆ ಅಂತ ನಾನು ನೋಡಿದಾಗ ತುಂಬ ಸಂತೋಷ ಆಯಿತು. ಯಾಕೆ ಅಂತ ನಾನು ಹೇಳ್ತೇನೆ, ತಲಪಾಡಿ ಕಿನ್ಯ
ಕಾಂಗ್ರೆಸ್ನ ಭದ್ರಕೋಟೆ. ಆ ಕಿನ್ಯಾದಲ್ಲಿ ನಾವು ಚುನಾವಣಾ ಪ್ರಚಾರಕ್ಕೆ ಭಾಷಣಕ್ಕೆ ಹೋಗಿದ್ದೆವು. ನಾನು ಐವನ್ ಡಿಸೋಜ ಇವರೆಲ್ಲ ಇದ್ರು. ಬಹಳಷ್ಟು ಬೇಸರ ಆಯಿತು ಏನು ಅಂತ ಹೇಳಿದ್ರೆ, ನಮ್ಮ ಪಕ್ಷದ ಯುವಕರು, ಪಕ್ಷದಿಂದ ಪ್ರಯೋಜನವನ್ನು ಪಡ್ಕೊಂಡಂತ ಕೆಲವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಬೇರೊಂದು ನಮ್ಮ ಪಕ್ಷದ ನಾಯಕರಿಂದ ತಪ್ಪಾಗಿದೆ ಏನೋ ಗೊತ್ತಿಲ್ಲ, ಆದರೆ SDP ಅನ್ನುವಂಥದ್ದು ಹುಟ್ಟಿದೆ ಇವತ್ತು. SDP ಎಷ್ಟರವರೆಗೆ ಬೆಳೆಯುತ್ತದೋ ಅದು ಕಾಂಗ್ರೆಸ್ಗೆ ಬೆಟ್ಟು, BJP ಅವರಿಗೆ ಲಾಭ. ಅವರನ್ನು ಬೆಳೆಸತಕ್ಕಂಥ ಕೆಲಸವನ್ನು ಮಾಡುವುದು ಕೂಡ ಭವಿಷ್ಯ ಅದರಲ್ಲಿ BJP ಅವರ ಕೈವಾಡ ಕೂಡ ಇರಬಹುದಾ ಏನೋ ಗೊತ್ತಿಲ್ಲ. ಹಾಗೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಇವತ್ತು ನಿಮ್ಮ ಸಮಿತಿಯೆಲ್ಲ ಆಗಿದೆ, ಬಹಳ ಸಂತೋಷ ಆಯಿತು ಮುಸ್ತಾಫನವರೇ. ನಾನು ಪಕ್ಷದ ಮೇಲೆ ಪ್ರೀತಿಯಿಂದ, ಪಕ್ಷದ ಒಂದು ಸಂಘಟನೆಯ ದೃಷ್ಟಿಯಿಂದ ನೀವು ಮಾಡಿದಂಥ ಕೆಲಸಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಲ್ಲೂರು ಗ್ರಾಮದಲ್ಲಿ ಇಂಥ ಒಂದು ಸಮಿತಿಯನ್ನು, ಗ್ರಾಮ ಸಮಿತಿಯನ್ನು ರಚಿಸಿ ಇಷ್ಟೊಂದು ವ್ಯವಸ್ಥಿತವಾದ ರೀತಿಯಲ್ಲಿ ಅವರನ್ನು ಗುರುತಿಸತಕ್ಕಂಥ ಕೆಲಸವನ್ನು ನಾನು ಬಹುಶಃ ಇಲ್ಲಿ ಕೂಡ ಆಗಲಿಲ್ಲ ಅಂತ ನಾನು ಇಷ್ಟಪಡ್ತೇನೆ. ಇದು ಮಾದರಿ. ಇಂಥ ಸಂಘಟನೆ ಮುಖಾಂತರ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಅನ್ನುವ ಮುಖಾಂತರ ಭವಿಷ್ಯದ ಒಂದು ದಿನ ಹೇಳ್ತೇನೆ ನಾನು, ಮುಂದಿನ ಚುನಾವಣೆಯಲ್ಲಿ ಬಹುಶಃ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥದ್ದನ್ನು ನಾನು ಇವತ್ತು ಹೇಳಬೇಕಾಗ್ತದೆ. ಸನ್ಮಾನ್ಯ UT ಖಾದರ್ ಅವರು ಯಾವತ್ತೂ ಕೂಡ ಜೀವವರೆಗೆ ಸೋಲುವಂಥ ವ್ಯಕ್ತಿ ಅಲ್ಲ, ಸೋಲುವುದೂ ಇಲ್ಲ, ಸೋಲಿಗೆ ಬಿಡುವುದಿಲ್ಲ. ಅದು ನಿಮ್ಮ ಧೈರ್ಯದಲ್ಲಿ ಹೇಳುವುದು, ನಮ್ಮ ಕಾರ್ಯಕರ್ತರ ಧೈರ್ಯದಲ್ಲಿ ಹೇಳುವುದು, ನಮ್ಮದೆಲ್ಲ ನಾಯಕರ ವೇದಿಕೆಯಲ್ಲಿರುವುದು ಮಾತಲ್ಲ. ನಿಮ್ಮಂಥ ಕಾರ್ಯಕರ್ತರು ಇರುವವರೆಗೆ ಕಾಂಗ್ರೆಸ್ನಲ್ಲಿ UT ಖಾದರ್ ಸ್ಪರ್ಧೆ ಮಾಡುವಾಗ ಯಾವತ್ತೂ ಕೂಡ ಸೋಲುವುದಿಲ್ಲ ಅನ್ನುವಂಥ ಮಾತನ್ನು ಧೈರ್ಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ, ನಾನು ಹೇಳ್ತಾ ಇದ್ದೇನೆ, ದೇರ್ಲಗಟ್ಟೆಯಲ್ಲಿ UT ಖಾದರ್ ಅವರು ಪ್ರಚಾರ ಭಾಷಣವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವತ್ತೊಂದು ಮಾತನ್ನು ಹೇಳಿದ್ದೆ. ಮುಸ್ತಫರವರ ವೇದಿಕೆಯಲ್ಲಿ ಇದ್ರು, ಎಲ್ಲ ಇದ್ರು, ಅನೇಕ ಜನ ಎಲ್ಲರೂ ಹೇಳಿದ್ರು 19,000 15,000 UT ಖಾದರ್ ಗೆಲ್ತಾರೆ ಅಂತ. ನಾನು ಅವತ್ತೊಂದು ಮಾತನ್ನು ಹೇಳಿದ್ದೆ, 27,000ಕ್ಕಿಂತ ಹೆಚ್ಚು UT ಖಾದರ್ ಅವರು ಗೆಲ್ತಾರೆ ಅಂದಾಗ 29,811 ಮತಗಳ ಅಂತರದಲ್ಲಿ UT ಖಾದರ್ ಗೆದ್ದು ಮತ್ತೆ ಅವರ ಆರೋಗ್ಯ ಸಚಿವರಾದರು. ಅವರು ಎಲ್ಲಿವರೆಗೆ ಭಾರತೀಯ ಜನತಾ ಪಕ್ಷದವರಿಗೆ ಗೆದ್ದ ನಂತರ ಗುರ್ತಾ ಇಲ್ಲ. ಇವತ್ತು ನಾನು ನಿನ್ನೆ ಬಂಟ್ವಾಳಕ್ಕೆ ಹೋಗಿದ್ದೆ. ಬಂಟ್ವಾಳಕ್ಕೆ ಹೋದಾಗ ರೈಮನಕನವರೇ, BJP ಕಾರ್ಯಕರ್ತರು, ಸಂಘಟನೆಯವರು ಕೆಲವರು ಮಿತ್ರರು ಇರ್ತಾರೆ. ರಾಜಕೀಯವಾಗಿ ನಾನು ಯಾರತ್ರ ಕೂಡ ಸೈದ್ಧಾಂತಿಕವಾದಂಥ ಸಂಬಂಧವನ್ನು ಇಟ್ಟುಕೊಳ್ಳಲ್ಲ, ಆದರೆ BJPಯಲ್ಲಿ ಇರ್ತಕ್ಕಂಥವ್ರು ಗುರ್ತದವ್ರು ಪರಿಚಯದವ್ರು ಅಂತ ಮಾತಾಡ್ತೀನಿ, ಅದು ಬೇರೆ ವಿಚಾರ. ಅವರು ಹೇಳ್ತಾರೆ, ನಮ್ಮ ದೌರ್ಭಾಗ್ಯ ರಾಜೇಶ್ ಉಲಿಪಾಡಿಯನ್ನು ಗೆಲ್ಲಿಸಿ ರಮಣಾತ್ರೆ ಅಂತವರಿಗೆ ಮೋಸ ಮಾಡಿದ್ದೇವಲ್ಲ, ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಇದು ಮೋಸ ಆಗಿದೆ ಅಂತೇಳಿ ಅನ್ನುವಂಥ ಮಾತನ್ನು BJP ಅವರು ಹೇಳ್ತಾ ಇದ್ದಾರೆ. ಹಾಗಂತ UT ಖಾದರ್ಗೆ ಯಾರು ಕೂಡ ಹೇಳುವವರಿಲ್ಲ. ಯಾವ ಭಾರತೀಯ ಜನತಾ ಪಕ್ಷದ ನಾಯಕನಿಗೂ ಕೂಡ UT ಖಾದರ್ ಎದುರಲ್ಲಿ ನಿಂತು ಗೆಲ್ಲುವಂತ ಧೈರ್ಯ ಇಲ್ಲ, ಅದು ಸಾಧ್ಯವೂ ಕೂಡ ಇಲ್ಲ. ಯಾಕೆ ಅನ್ನುವಂಥದ್ದು ಕಾರ್ಯಕರ್ತರಿಂದಾಗಿ. UT ಖಾದರ್ ಅವರು ಕಾರ್ಯಕರ್ತರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಇದ್ದಾರೆ ಅನ್ನುವಂಥದ್ದು ಮುಖ್ಯ. ಗೆದ್ದ ನಂತರ ಅಹಂಕಾರ ಬರುತ್ತೆ, ಅಧಿಕಾರ ಸಿಕ್ಕಿದಾಗ ಅಹಂಕಾರ ಬರುತ್ತೆ. ಆದರೆ ನಮ್ಮ UT ಖಾದರ್ ಅವರು ಯಾವಾಗ ಶಾಸಕನಾಗುವ ಮೊದಲು ಆ UT ಖಾದರ್ ಹೇಗೆ ಇದ್ರ, ಇವತ್ತೂ ಕೂಡ ಅದೇ ರೀತಿಯಲ್ಲಿ ದಿನಚರಿಯನ್ನು ನಡೆಸಿಕೊಂಡು ಹೋಗತಕ್ಕಂಥ ಒಬ್ಬ ಧೀಮಂತ ನಾಯಕ. ಅವರ ಪಕ್ಷ, ಅವರ ಇರತಕ್ಕಂಥ ಕ್ಷೇತ್ರದಲ್ಲಿ ನಾವಿದ್ದೇವೆ ಅನ್ನುವಂಥದ್ದು ನಮಗೆ ಹೆಮ್ಮೆ ಆಗ್ತಾ ಇದೆ. ಅದನ್ನು ಧೈರ್ಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಯಾವುದೇ ಒಂದು ಜಾತಿ, ಯಾವುದೇ ಒಂದು ಧರ್ಮ ಯಾವುದೂ ಕೂಡ ಇಲ್ಲ. ಎಲ್ಲರನ್ನೂ ಕೂಡ ಸಮಾನತೆಯನ್ನು ಕಂಡತಕ್ಕಂಥ ಅವರ ತಂದೆ ಸನ್ಮಾನ್ಯ UT ಫರೀದ್ ಸಾಹೇಬ್ ಇವತ್ತು ದಿವಂಗತರಾಗಿದ್ದಾರೆ. ನಾನು ಕೆರೆಬೆಲ್ ಕ್ಷೇತ್ರದಲ್ಲಿ ಪ್ರಪ್ರಥಮವಾಗಿ 2001-2ರಲ್ಲಿ ಚುನಾವಣೆ ಇದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ UT ಫರೀದ್ ಅವರು ನಮ್ಮ ಕ್ಷೇತ್ರದ ಶಾಸಕರಾಗಿದ್ದರು. ಒಂದು ಮಾತನ್ನ ಹೇಳಿದ್ರು, ನಾನು ಗೆದ್ದೆ, ನಿಮ್ಮಾಗಿ ಇವತ್ತೇನು 13 ಜನ ಗೆದ್ದಿದ್ದೀರಲ್ಲ, ಹಾಗೆ ನಾನು ಕೂಡ ಗೆದ್ದಿದ್ದೆ. ಅವರ ಮನೆಗೆ ಹೋಗಿದ್ದೆ. ಅವಾಗ ಒಂದು ಮಾತನ್ನ ಹೇಳಿದ್ರು, ರಾಜಕೀಯ ತಾಳ್ಮೆ ಬೋಡು ಮಾರ, ತಾಳ್ಮೆ ಇಜ್ಜಿ ಬಂದಿದ್ರೆ ನಿಕ್ಕೆ ರಾಜಕೀಯ ಬಂದು ಏಪ ತಾಳ್ಮೆ ಉಂಡ ಅಧಿಕಾರ ತನ್ನದಿಗೆ ಬರು ಆತ ನೆಟ ತಾಳ್ಮೆ ಪೋಡು. ನಾನು ಒಂದೇ ಮಾತನ್ನು ಹೇಳೋದು, ಅದನ್ನು ಅನುಸರಿಸಿಕೊಂಡು ಬಂದಿದ್ದೇನೆ. ನಾನು ಯಾವಾಗ ನನಗೆ ನಗರಸಭೆಯಲ್ಲಿ ಉಪಾಧ್ಯಕ್ಷ, ಪುರಸಭೆಯಲ್ಲಿ ಅಧ್ಯಕ್ಷ ಆಗುವಂಥ 2 ಸಲ ನನ್ನ ಅವಕಾಶ ತಪ್ಪಿ ಹೋಯಿತು. ಬೇಸರ ಇಲ್ಲ, ಕಾಂಗ್ರೆಸ್ನಲ್ಲಿ ಇದ್ದೇನೆ ಅನ್ನುವಂಥ ಹೆಮ್ಮೆ ನನಗಿದೆ. ಅದು ಕಾಂಗ್ರೆಸ್ ಅನ್ನುವಂಥದ್ದು ನಾನು ಇಷ್ಟಪಡ್ತೇನೆ. ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರ ಶಾಶ್ವತವೇ ಅಲ್ಲ. ಇವತ್ತು ನಮಗೆ UT ಖಾದರ್ ಅಂತ ಒಬ್ಬ ವ್ಯಕ್ತಿ ಶಾಸಕರಾಗಿದ್ದಾರೆ. ನನಗೆ ಸಂತೋಷ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಒಂದು ಜಾತ್ಯತೀತ ಪಕ್ಷ. ಇಲ್ಲಿ ಮುಸ್ಲಿಂ ಸಮುದಾಯದ ಬಂಧುಗಳು, ಹಿಂದೂಗಳು, ಕ್ರೈಸ್ತ ಸಮುದಾಯದ ಅಕ್ಕ ಎಲ್ಲ ಒಟ್ಟಿಗೆ ನಾವು ಇದ್ದೇವಲ್ಲ. ಇದು ಈ ದೇಶದ ಸಂಸ್ಕೃತಿ, ಇದು ಈ ದೇಶದ ಸಂಸ್ಕಾರ, ಇದು ಈ ದೇಶದ ಸಂವಿಧಾನ. BR ಅಂಬೇಡ್ಕರ್ ಅವರು ಅವತ್ತು ಸಂವಿಧಾನವನ್ನು ಬರೆದಾಗ ಎಲ್ಲ ಜಾತಿ, ಎಲ್ಲ ಕುಲ, ಎಲ್ಲ ವಿಚಾರಗಳನ್ನ ಅರಿತುಕೊಂಡು ಎಲ್ಲವನ್ನ ಬರೆದಿಟ್ರಲ್ಲ.
ಸಂವಿಧಾನವನ್ನು ಗೌರವಿಸಲೇಬೇಕು. ಸಂವಿಧಾನಕ್ಕಿಂತ ದೊಡ್ಡ ಜನ ಯಾರೂ ಇಲ್ಲ ಈ ದೇಶದಲ್ಲಿ. ಏನು ಮಾಡಿದ್ರು ಮೋದಿಯವರು? ಒಂದು ಮಾತನ್ನು ಹೇಳಿ ಒಂದು 2 ನಿಮಿಷ ಮಾತಾಡಿ ಮತ್ತೆ ನಾನು ನಿಲ್ಲಿಸ್ತೇನೆ. CAA ಅಂತೇಳಿ ತಂದರು, NRC ಅಂತೇಳಿ ತಂದರು, ದೇವರು ಬಿಡಲಿಲ್ಲ. ಕೊರೋನಾ ಅನ್ನುವಂಥ ಮಹಾಮಾರಿಯನ್ನು ಈ ದೇಶಕ್ಕೆ ಅಥವಾ ಈ ಪ್ರಪಂಚಕ್ಕೆ ತಂದು ಬಿಟ್ಟು ನೀನು ಇದರ ಬಗ್ಗೆ ಮಾತಾಡುವ ಹಾಗೆ ಇಲ್ಲ ಅನ್ನುವಂಥದ್ದು ಮಾಡಿದ್ದು ಅದು ದೇವರು ಅನ್ನೋದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದು ಅಲ್ಲಾಹು ಇರ್ಬೋದು, ಭಗವಂತ ಇರ್ಬೋದು, ಯೇಸು ದೇವರು ಇರ್ಬೋದು. ಯಾವ ದೇಶದಲ್ಲಿ ಈ ಭೂಮಿಯ ಮೇಲೆ ಯಾರು ಅನ್ಯಾಯ ಮಾಡ್ತಾನ, ಈ ಮುಸ್ಲಿಂ ಸಮುದಾಯದ ಬಂಧುಗಳನ್ನು ಈ ದೇಶದಿಂದ ಓಡಿಸಬೇಕು ಅನ್ನುವಂಥ ಉದ್ದೇಶವನ್ನು ಮೋದಿ ಮಾಡಿದ್ದೀರಾ, ನಿಮಗೆ ದೇವರು ಯಾವತ್ತೂ ಕೂಡ ಕ್ಷಮೆಯನ್ನು ಕೊಡುವುದಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ನಾಳೆ ಮಾಧ್ಯಮದಲ್ಲಿ ಬರುತ್ತೆ. ಆಸಿಫ್ ಅವರು ಇದ್ದಾರೆ, ನನಗೆ ಭಯ ಇಲ್ಲ, ನಮಗೆ ಭಯ ಇಲ್ಲ. ಜಾತ್ಯತೀತ ನೆಲೆಯಲ್ಲಿ ಹಿಂದೂ ಮುಸಲ್ಮಾನರು ಅನ್ನುವಂಥ ಸಂಬಂಧವನ್ನು ಇಟ್ಟುಕೊಂಡು ಬೆಳೆದು ಬಂದಂಥ ಒಂದು ಕುಟುಂಬದಿಂದ ಬಂದವ ನಾನು. ಉಲ್ಲಾಲ ಗುತ್ತು ಅನ್ನುವಂಥ ಮನೆಯಲ್ಲಿ ಹುಟ್ಟಿ ತಂದೆಯವರು ಪುತ್ತಿಗೆ ಗುತ್ತು ಅಂತಾದರೂ ಕೂಡ ಎಲ್ಲ ಸಮುದಾಯದ ಬಂಧುಗಳು ಬಂದು ನಾವು ಅಣ್ಣ ತಮ್ಮಂದಿರಾಗಿ ಬದುಕಿದಂಥವರು ನಾವು. ಹಾಗಾಗಿ ನಮಗೆ ಜಾತ್ಯತೀತ ನಿಲುವಿನ ಮೇಲೆ ಬಹಳಷ್ಟು ವಿಶ್ವಾಸ ಇದೆ. ಅದನ್ನು ನಾವು ಯಾವತ್ತೂ ಕೂಡ ಮೆಚ್ಚುತ್ತೇವೆ. ಯಾವ ಮತೀಯ ಸಂಘಟನೆಯವರಿಗೂ ಕೂಡ ಭಯ ಪಡುವಂಥ ವ್ಯಕ್ತಿ ದಿನೇಶ್ ರೈ ಅಂತೂ ಅಲ್ಲವೇ ಅಲ್ಲ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಯಾಕೆ ಕಾಂಗ್ರೆಸ್ನಲ್ಲಿ ಆ ರೀತಿಯ ಜನರಿದ್ದಾರೆ. ಹುಟ್ಟು ಸಾವು ಅದು ದೇವರಿಗೆ ಬಿಟ್ಟದ್ದು. ಹಾಗಾಗಿ ಸತ್ಯವನ್ನು ಹೇಳಲಿಕ್ಕೆ ಭಯ ಪಡಬಾರ್ದು, ಯಾವತ್ತೂ ಕೂಡ ಸತ್ಯವನ್ನು ಹೇಳಬೇಕು. ಭಾರತೀಯ ಜನತಾ ಪಕ್ಷದವರ ಹಾಗೆ ಸುಳ್ಳನ್ನು ಹೇಳಿಕೊಂಡು ಇವತ್ತು ಅಧಿಕಾರವನ್ನು ಹಿಡಿದುಕೊಂಡು ಯಡಿಯೂರಪ್ಪನಿಗೆ ಸುಖ ಉಂಟ ಸ್ವಾಮಿ? ಯಡಿಯೂರಪ್ಪನ ಅಧಿಕಾರಕ್ಕೆ ಬಂದಾಗ ಕಳೆದ 1-2 ವರ್ಷ ಅಧಿಕಾರದಲ್ಲಿ ಇದ್ದಾಗ ಈ ರಾಜ್ಯದ ಮಾನವನ್ನ ಮರ್ಯಾದೆಯನ್ನು ಹರಾಜು ಹಾಕಿದಂತ ಒಬ್ಬ ಮುಖ್ಯಮಂತ್ರಿ ಇದೆ, ಅದು ಸನ್ಮಾನ್ಯ ಯಡಿಯೂರಪ್ಪ ಅಂತೇಳಿ ಎಲ್ಲರಿಗೂ ಗೊತ್ತಾಗಿದೆ. ಯಾವುದು ಲಂಚದ ಹಣವನ್ನು ಚೆಕ್ಕಿನ ಮುಖಾಂತರ ಪಡ್ಕೊಂಡು ಜೈಲಿಗೆ ಹೋದಂತ ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು. ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿಗೂ ಯಡಿಯೂರಪ್ಪನ ಏನು ಮಾಡ್ಲಿಕ್ಕಾಗಲ್ಲ. ಅಮಿತ್ ಶಾ ಅವರನ್ನು ಕೂಡ ನರೇಂದ್ರ ಮೋದಿ ಯಡಿಯೂರಪ್ಪನವ್ರನ್ನ ಏನು ಮಾಡ್ಲಿಕ್ಕಾಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ RSSನ ಪ್ರಬಲ ನಾಯಕ ಸಂತೋಷ್ ಜಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಯಡಿಯೂರಪ್ಪನವರ ಹತ್ರ ಒಂದು 75 ಜನ ಶಾಸಕರಿದ್ದಾರೆ. ಹಂಗಾಗಿ ಯಾವ ಮೋದಿ ಅಮಿತ್ ಶಾನ ಮಾತನ್ನು ಕೂಡ ಯಡಿಯೂರಪ್ಪ ಇವತ್ತು ಲೆಕ್ಕ ಇಡ್ತಾ ಇಲ್ಲ. ಇವರಿಗೆ ಯಾರನ್ನ 15 ಜನ ಯಾವ ಕಾಂಗ್ರೆಸ್ನವರನ್ನ ಸೆಲ್ಕೊಂಡು ಇವತ್ತು ಅಧಿಕಾರವನ್ನು ಮಾಡಿದ್ರಲ್ಲ, ಕಾಂಗ್ರೆಸ್ಗೆ ದ್ರೋಹ ಮಾಡಿದ್ರೆ ಏನಾಗ್ತದೆ ಅನ್ನುವುದನ್ನು ರಮೇಶ್ ಜಾರಕಿಹೊಳಿ ನೋಡಿ ಕಲಿಬೇಕು. ಇವತ್ತು ಕಾಂಗ್ರೆಸ್ನ 15 ಜನ ಶಾಸಕರನ್ನ ಹಿಡಿದುಕೊಂಡು ಹೋಗಿ ಬಿಜೆಪಿ ಜೊತೆಯಲ್ಲಿ ಆಡಳಿತ ಮಾಡಿ ಪ್ರಬಲವಾದಂತಹ ಸಚಿವ ಸ್ಥಾನವನ್ನು ಪಡ್ಕೊಂಡಂತ ರಮೇಶ್ ಜಾರಕಿಹೊಳಿ ಅವರನ್ನು ನೋಡಿ ಇವತ್ತು ಕಲಿಯಬೇಕು. ಕಾಂಗ್ರೆಸ್ಗೆ ಅನ್ಯಾಯ ಮಾಡಿದ್ರೆ ಏನಾಗ್ತದೆ ಅಂತೇಳಿ. ಒಂದು ಪಕ್ಷಕ್ಕೆ ಅನ್ಯಾಯ ಮಾಡುವುದು ಅಂತ ಹೇಳಿದ್ರೆ ತಾಯಿಗೆ ಮಾಡುವ ಮೋಸದ ಹಾಗೆ ಅದು. ಜಾರಕಿಹೊಳಿ ಅವಸ್ಥೆ ಏನಾಯಿತು? ಕಾಂಗ್ರೆಸ್ನ ಸಿದ್ಧಾಂತ ಆ ರೀತಿ ಬೆಳೆದು ಬಂದಿದೆ. ಹಾಗಾಗಿ ಎಲ್ಲ ಸದಸ್ಯರನ್ನು ಮತ್ತೊಮ್ಮೆ ನಾನು ಅಭಿನಂದಿಸುತ್ತಾ ಈ ಸಂದರ್ಭದಲ್ಲಿ ಅರೇಕಲ, ಬೋಲಿಯಾರು, ಪಾವೂರು, ಅಂಬಲಮೊಗರು, ಮುನ್ನೂರು, ಬೆಲ್ಮ, ಕಿನ್ಯ, ತಲಪಾಡಿ ಇನ್ನಿತರ ಎಲ್ಲ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರು ಬಹಳಷ್ಟು ದುಡಿತಾ ಇದ್ದಾರೆ. ಬಹಳಷ್ಟು ಸಂಘಟನೆ ಆಗ್ತಾ ಇದೆ. ಸಂತೋಷ್ ಶೆಟ್ಟಿ ಅವರು ಅಧ್ಯಕ್ಷರಾದ ನಂತರ, ಮುಸ್ತಾಫ್ನವರು ಉಪಾಧ್ಯಕ್ಷನಾದ ನಂತರ, ಮುಸ್ತಾಫ್ ಅರೇಕಲರವರು, ರಹಮಾನಕನವರು ಇರುವರು. ನಾನು ನೋಡಿದ್ದು ಹಿಂದೆ ಕೂಡ ತುಂಬ ಜನ ಅಧ್ಯಕ್ಷರನ್ನು ನೋಡಿದ್ದೆ. 2001ರಿಂದ 21 ಆಯ್ತು. 20 ವರ್ಷದಲ್ಲಿ ಕೆಲವು ಅಧ್ಯಕ್ಷರು ಬಂದಿದ್ದಾರೆ, ಉಪಾಧ್ಯಕ್ಷರು ಬಂದಿದ್ದಾರೆ, ಎಲ್ಲ ಆಗಿದೆ. ಆದರೆ ಈ ಒಂದು ಬ್ಲಾಕ್ ಕಮಿಟಿ ಏನಿದೆ ಇವತ್ತು ನನಗೆ ಒಂದು ವಿಷಯ ನೆನಪಾಗುತ್ತೆ. ನಾವು ನೇರವಾಗಿ ಮಾತನಾಡುವಂಥವ್ರು, ನಮಗೆ ಏನಾದ್ರಲ್ಲಿ ಇದಿಲ್ಲ. ರಹಮಾನಕನವರು ಮೊನ್ನೊಂದು ಮಾತನ್ನು ಹೇಳಿದ್ರು ಒಂದು ಬ್ಲಾಕ್ ಕಾಂಗ್ರೆಸ್ ಸಭೆಯಲ್ಲಿ. ಕೋನಾಜಿನ ಪಂಚಾಯತ್ ನಮ್ಮ ಗವಿಂದ ಹೋಯ್ತು, ನಾವು ರಾಜೀನಾಮೆ ಕೊಡ್ತೇನೆ ಅಂತ. ನಾನು ಅವತ್ತು ಕೂಡ ವಿನಂತಿಯನ್ನು ಮಾಡಿದೆ. ಸಂತೋಷ್ ಶೆಟ್ಟಿ ಅವರೇ, ರೈಮಾನ್ ಕೋಡಿಜಲ್ ಅವರೇ, ಪಕ್ಷದ ಕೆಲವೊಂದು ನಿಲುವುಗಳಿಂದಾಗಿ ಯುವಕರಿಗೆ ಬೇಸರ ಆಗಿ ಇವತ್ತು ಕಾಂಗ್ರೆಸ್ ಅಲ್ಲಿ ಸೋತಿರ್ಬೋದು, ಹಾಗಂತೇಳಿ ನೀವು ರಾಜೀನಾಮೆ ಕೊಡುವಂಥ ವಿಚಾರ ಏನಿಲ್ಲ. ಬ್ಲಾಕ್ ಮಟ್ಟದಲ್ಲಿ ನೋಡಿದಾಗ ಕಳೆದ ಬಾರಿ ಎಷ್ಟೇ ಅಧಿಕಾರ ನಮ್ಮ ಪಂಚಾಯತ್ ಇದೆ, ಗ್ರಾಮ ಪಂಚಾಯತ್ ಒಂದು ಜಾಸ್ತಿ ಇದೆ, ಸಂತೋಷ. ಹಂಗಾಗಿ ಸಣ್ಣ ಸಣ್ಣ ವಿಚಾರಗಳಲ್ಲಿ ವ್ಯತ್ಯಾಸಗಳು ಬರುತ್ತೆ, ಆರೋಪಗಳು ಬರುತ್ತೆ, ಸಹಜ, ಅದೃಷ್ಟ. ಅದನ್ನೇ ಹೇಳುವುದು ನಾವು. ಅದೆಲ್ಲ ಇದ್ದಾಗ ಆರೋಪಗಳು ಇನ್ನಿತರೆಲ್ಲ ಸಹಜ. ಒಬ್ಬ ಬಡವ ಇದ್ದ ಊರಲ್ಲಿ, ಭಾರಿ ತುಂಬ ಬಡವ, ಅಂದ್ರೆ ದಿನದಲ್ಲಿ ತಿನ್ಲಿಕ್ಕೆ ಏನಿಲ್ಲ ಪಾಪ ಅವನಿಗೆ, ಬಹಳಷ್ಟು ಕಷ್ಟ ಇದೆ.
ಯಾರು ಕೂಡ ಸಹಾಯ ಮಾಡ್ತಾ ಇಲ್ಲ, ಮಾಡಿ ಮಾಡಿ ಸಾಕಾಗಿದೆ. ಯಾರು ಕೂಡ ಒಂದು 5 ರೂಪಾಯಿ ಕೊಡುವಂತ ಪರಿಸ್ಥಿತಿ ಇಲ್ಲ ಆ ವ್ಯಕ್ತಿಗೆ. ಉಣ್ಲಿಕ್ಕೆ ಅನ್ನ ಇಲ್ಲ, ಕುಡಿಯಲಿಕ್ಕೆ ಚಹಾ, ಯಾವುದಕ್ಕೂ ಹಣ ಇಲ್ಲ. ಕಷ್ಟದಲ್ಲಿದ್ದೇನೆ ಅಂತ ಹೇಳಿಕೊಂಡು ದೇವರಿಗೆ ಒಂದು ಪತ್ರ ಬರೀತೇನೆ, ನಾನು ತುಂಬಾ ಕಷ್ಟದಲ್ಲಿದ್ದೇನೆ, ನನಗೆ ಒಂದು 3,000 ರೂಪಾಯಿ ಕಳುಹಿಸಿ ಅಂತ. ಈ ಪತ್ರ ಪೋಸ್ಟ್ಗೆ ಹಾಕಿದ್ದು, ಹೋಗಿ ಪೋಸ್ಟ್ ಮಾಸ್ಟರ್ಗೆ ಸಿಕ್ಕಿತ್ತು. ಪೋಸ್ಟ್ ಮಾಸ್ಟರಿಗೆ ನೋಡಿ ಬಿಟ್ಟಿದ್ದನ್ನು ಡಸ್ಟ್ಬಿನ್ಗೆ ಹಾಕಿದ್ರು. ಇವನಿಗೆ ಹಣ ಬರುವುದು ಕಾಣ್ತಾ ಇಲ್ಲ. ಮತ್ತೆ ಇನ್ನೊಂದು ಪತ್ರವನ್ನು ಬರೀತಾನೆ, ನನಗೆ ತೀರಾ ಹುಷಾರಿಲ್ಲ, ಬಹಳಷ್ಟು ಕಷ್ಟದಲ್ಲಿದ್ದೇವ್ರೆ, ಏನಾದರೂ ಮಾಡಿ ನನ್ನ ಈ ಅಡ್ರೆಸ್ಸಿಗೆ, ವಿಳಾಸಕ್ಕೆ ಒಂದು 3,000 ಕಳುಹಿಸುವಂತೆ. ಪಾಪ ಪೋಸ್ಟ್ ಮಾಸ್ಟರ್ಗೆ ಬೇಸರ ಆಯ್ತು ಈ ಪತ್ರವನ್ನು ನೋಡಿ. ಅವ್ರು ಏನು ಮಾಡಿದ್ರು, ಅವರ ಸಂಬಳದ ಹಣದಿಂದ 2,000 ಇವನ ಅಡ್ರೆಸ್ಸಿಗೆ ಮಾಡಿ ಹಾಕಿದ್ರು. ಮರುದಿವಸ 2,000 ಇಟ್ಕೊಂಡು ಇವ ಅಂಗಡಿ ಹತ್ರ ಹೋದಾಗ ಅಂಗಡಿಯವ್ರು ಕೇಳ್ತಾರೆ, ನಿನ್ನವರಿಗೆ ಯಾವುದೇ ಗತಿ ಇಲ್ಲ ಮಾರಿ, ನಿನಗೆ ಇವತ್ತು ಎಷ್ಟು ಬಂತು, ಎಲ್ಲಿಂದ ಬಂತು ಹಣ ಅಂತ. ಅವಾಗ ಇವ ಹೇಳ್ತಾನೆ, ನಾನು ಬಹಳ ಕಷ್ಟದಲ್ಲಿದ್ದೇನೆ ಅಂತೇಳಿ ದೇವರಿಗೆ ಪತ್ರ ಬರೆದೆ, ದೇವರು ನನಗೆ 3,000 ಕಲಿಸಿದ್ದಾನೆ, ಕಲ್ಲ ಪೋಸ್ಟ್ ಮಾಸ್ಟರ್ 1,000 ಇಟ್ಕೊಂಡು 2,000 ಮಾತ್ರ ಕೊಟ್ಟಿದ್ದಾನೆ ಅಂತೇಳಿ. ಅಂತ ಹೇಳಿದ್ರೆ ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತಲ್ಲಿ ಪ್ರಪ್ರಥಮವಾಗಿ ಅಥವಾ ನಗರಸಭೆ ಇರ್ಬೋದು, ಪುರಸಭೆ ಇರ್ಬೋದು, ಯಾವುದೇ ಪ್ರಪ್ರಥಮವಾಗಿ ಆಡಳಿತ ಅಥವಾ ನಾವು ಸದಸ್ಯರಾಗಿ ಬಂದಾಗ ಕೆಲವೊಂದು ವಿರೋಧ ಪಕ್ಷದವರ ಆರೋಪಗಳು ಇರ್ತದೆ ಅಧ್ಯಕ್ಷರೇ, ಸಹಜ, ಭಯಪಡುವಂಥದ್ದಿಲ್ಲ. ಅಂತ ಆರೋಪವನ್ನೆಲ್ಲ ಕಟ್ಟಿ ಅದರ ಮೇಲೆ ನಿಂತು ನಾವು ವಿರೋಧ ಪಕ್ಷಗಳಿಗೆ ಪಾಠವನ್ನು ಕಲಿಸುವಂತ ಮಾಡಬೇಕು. ಅದೇ ರೀತಿಯಲ್ಲಿ ನಮ್ಮ ರೈಮಾನಕನವರು ಹೇಳಿದ ಹಾಗೆ ಪಕ್ಷದ ಸದಸ್ಯರು ಜೊತೆಯಲ್ಲಿ ಪಕ್ಷದ ಪದಾಧಿಕಾರಿಗಳು ಗ್ರಾಮ ಮಟ್ಟದಲ್ಲಿ ಸರಿಯಾಗಿ ಇದ್ರೆ ಖಂಡಿತವಾಗಿ ಕಾಂಗ್ರೆಸ್ಗೆ ಯಾವ ರೀತಿಯ ಯಾರ ಭಯವೂ ಕೂಡ ಇಲ್ಲ. ಸನ್ಮಾನ್ಯ UT ಖಾದರ್ ಮುಂದಿನ ಚುನಾವಣೆಯಲ್ಲಿ 40,000 ಅಂತರದಲ್ಲಿ ಗೆದ್ದೇ ಗೆಲ್ತಾರೆ. ಭಾರತೀಯ ಜನತಾ ಪಕ್ಷದವರ ಏನು ಇವತ್ತಿನ ಆಡಳಿತ ಈ ರಾಜ್ಯದಲ್ಲಿದೆ, ಈ ದೇಶದಲ್ಲಿದೆ, ಎಲ್ಲರಿಗೂ ಕೂಡ ಇದಾಗಿದೆ. ಕಾಂಗ್ರೆಸ್ ಇರುವಾಗ ಗ್ಯಾಸ್ಗೆ ಬೆಲೆ ಎಷ್ಟಿತ್ತು? 450. ಇವತ್ತು ಎಲ್ಲಿದ್ದೀರಿ ಮಹಿಳಾ ಬಿಜೆಪಿಯ ಮಹಿಳಾ ಅಧ್ಯಕ್ಷರೇ, ಬಜರಂಗ ದಳದ ನೇತಾರರೇ, ವಿಶ್ವ ಹಿಂದೂ ಪರಿಷತ್ತಿನ ನಾಯಕರೇ, RSSನ ಪ್ರಭಾಕರ ಭಟ್ರೆ, ಎಲ್ಲ ನೀವು ಎಲ್ಲಿದ್ದೀರಿ ಅಂತೇಳಿ ಅನ್ನುವಂಥದ್ದು ಬೇಕು. ಇವತ್ತು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಈ ರೀತಿ ಹೆಚ್ಚಾಗಿದೆ. ಅಂಗಡಿಯಲ್ಲಿ ಸಾಮಾನ್ಯ ನಮ್ಮ ದಿನಚರಿ ಏನಿದೆ ಅಲ್ವಾ, ಎಲ್ಲವೂ ಕೂಡ ಹೆಚ್ಚಾಗಿದೆ. ಯಾರು ಕೂಡ ಮಾತಾಡ್ತಾ ಇಲ್ಲ. ಆದರೆ ಒಂದು ಮಾತ್ರ ನೆನಪಿಡಿ, ಮುಂದಿನ ಚುನಾವಣೆಯಲ್ಲಿ ಎಲ್ಲವೂ ಕೂಡ ಪಾಠ ಬಿಜೆಪಿ ಕಲಿಸ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಆದಷ್ಟು ಒಗ್ಗಟ್ಟಿನಿಂದ, ಬಹಳಷ್ಟು ಪ್ರೀತಿಯಿಂದ ಇರೋಣ. ಕಾಂಗ್ರೆಸ್ ಅನ್ನ ಯಾವತ್ತೂ ಕೂಡ ನಾವು ಪ್ರೀತಿಸೋಣ. ಅದೇ ಕಾಂಗ್ರೆಸ್. ಜೈ ಕಾಂಗ್ರೆಸ್ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ. ಪ್ರಪ್ರಥಮವಾಗಿ ನಾನು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಮುಸ್ತಫರ್ ಮತ್ತು ದಿನೇಶ್ ರೈ ಅವರು ಮಾತಾಡಿದ ನಂತರ ಈ ವೇದಿಕೆಯಲ್ಲಿ ಮಾತಾಡುವುದು ಏನೂ ಇಲ್ಲ. ಯಾಕೆಂದರೆ ಅವರು ಮಾತಾಡುವುದು ಸ್ವಲ್ಪ ಸಮಯದಲ್ಲಿ ಎಲ್ಲವನ್ನು ಚಾಚು ತಪ್ಪದೆ ಅಲ್ಲಿ ಮುಗಿಸ್ತಾರೆ. ನಮಗೆ ಹೆಮ್ಮೆ ಆಗ್ತಾಯಿದೆ. ಹೇಳಿದರು ಬಂಟ್ವಾಳದಲ್ಲಿ ರಾಜೇಶ್ ನಾಯ್ಕರ ಬಗ್ಗೆ ಅವರು ಬೈಯುವುದು ನಮಗೆ ಹೆಮ್ಮೆ ಆಗ್ತದೆ. ಯಾಕೆಂದರೆ BJPಯವರ ಬಾಯಿಂದರೂ ನಮ್ಮ UT ಖಾದರನ್ನು ಹೊಗಳ್ತಾರೆ. ನಮಗದು ಹೆಮ್ಮೆ ಆಗ್ತದೆ. ನಾವು ಹೋದಾಗ ಅವರ ಬಾಯಲ್ಲಿ ಬರುವಂಥ ಮಾತು ನಮಗೆ ಹೆಮ್ಮೆ ಆಗ್ತದೆ, ಅವರ ಕಾರ್ಯವೈಖರಿಯ ಬಗ್ಗೆ. ಇದು ನಮ್ಮ ಅರೇಕಲ ಡ್ಯಾಮ್ ಇರ್ಬೋದು, ಅಲ್ಲಿ ನೀರಿದ್ದು ಇದು ಅದಾಗ್ತದೆ, ಮತ್ತು ಉಳ್ಳಾಳ ತಾಲೂಕಿನ ಆದ ಬಗ್ಗೆ ಅವರು ಮಾತಾಡುವಾಗ ನಮಗೆ ಹೆಮ್ಮೆ ಆಗ್ತದೆ. ನಮ್ಮ ಶಾಸಕರ ಬಗ್ಗೆ BJPಯವರಿಂದಲೂ ಇಂಥ ಶಾಸಕರು ನಮಗೆ ಸಿಕ್ಕಿದ್ದು ಪುಣ್ಯ ಅಂತ ಹೇಳುವಾಗ ಈ ಮಾತು ನಮಗೆ ಬಹಳ ಹೆಮ್ಮೆ ಆಗ್ತದೆ. ಮತ್ತು ನಮ್ಮ ಮುಸ್ತಫರ್ ಅವರು ಹೇಳಿದ ಹಾಗೆ ನಿವೇಶನದ ಬಗ್ಗೆ ಹೇಳಿದರು. ಅದೇ ರೀತಿ ಅರೇಕಳ ಗ್ರಾಮ ಪಂಚಾಯತ್ಗೆ ಒಂದು ನೂತನ ಕಟ್ಟಡ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅದೇ ರೀತಿ ತ್ಯಾಜ್ಯ ವಿಲೇವಾರಿ ಘಟಕ, ಇದನ್ನು ಮುಂದಿನ ಹಂತದಲ್ಲಿ ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಗ್ರಾಮ ಪಂಚಾಯತ್ನ ಅದೇ ರೀತಿ ನಮ್ಮ ಗ್ರಾಮ ಸಮಿತಿ ಇದರ ಸಹಕಾರದೊಂದಿಗೆ ನಾವು ಆದಷ್ಟು ಬೇಗ ಅದನ್ನು ನಿರ್ಮಾಣ ಮಾಡಿಕೊಡ್ತೇವೆ ಎನ್ನುವಂಥ ಒಂದು ಭರವಸೆಯನ್ನು ನಾನು ಕೊಡ್ತಾ ಇದ್ದೇನೆ. ಅದೇ ರೀತಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನಾನು ಒಂದು ಕಿವಿಮಾತು ಏನು ಹೇಳುವುದೆಂದರೆ, ಒಂದು ಗ್ರಾಮ ಪಂಚಾಯತಲ್ಲಿ ನಾವು ಕೆಲಸ ಮಾಡಲಿಕ್ಕೆ, ನಮ್ಮ ಸದಸ್ಯರಿಗೆ ನಾವು ಕೆಲಸ ಮಾಡಲಿಕ್ಕೆ ನಿಮ್ಮ ಬೆಂಬಲ ನಮಗೆ ಬೇಕಾಗ್ತದೆ. ಯಾಕೆಂತೆ ನೀವು ನೋಡ್ಕೊಳ್ಬೋದು, ನಮ್ಮ ಅರೇಕಳ ಗ್ರಾಮದಲ್ಲಿ 100ಕ್ಕೆ 100ರಷ್ಟು ಅಭಿವೃದ್ಧಿಯಲ್ಲಿ ಅದು ಪಾತ್ರ ಕಾಂಗ್ರೆಸ್ ಪಕ್ಷದ್ದೇ. ಅದು ಈಗ ವಿರೋಧ ಪಕ್ಷದವನಿಗೆ ಮಾತಾಡೋದು ಮಾತ್ರ, ವೈಯಕ್ತಿಕವಾಗಿ ಟೀಕೆ ಮಾಡೋದು ಬಿಟ್ಟರೆ ಬೇರೆ ಅಭಿವೃದ್ಧಿ ಕಾರ್ಯ ಅವನಿಗೆ ಇರಲಿಲ್ಲ. ಅಭಿವೃದ್ಧಿ ಆಗುವ ಕಾರ್ಯವನ್ನು ನಿಲ್ಲಿಸ್ಬೋದು.
ಈ ನಿಲ್ಲಿಸುವಂಥ ಇಂಥ ಸಂದರ್ಭದಲ್ಲಿ ಬರುವಾಗ ನಮ್ಮ ಕಾರ್ಯಕರ್ತರು ನಮಗೆ ಬೆನ್ನೆಲುಬಾಗಿ ನಿಲ್ಲಬೇಕು. ಈ ಅರೇಕಳ ಗ್ರಾಮದ ಅಭಿವೃದ್ಧಿಯಲ್ಲಿ ನ್ಯಾಯಯುತವಾಗಿ ಎಂಥ ಕಾರ್ಯಕ್ರಮ ಇದು ಮಾಡಿದ್ರೂ ನಮಗೆ ಹೆದರಿಕೆ ಇಲ್ಲ. ನಾವು ಗ್ರಾಮದ ಅಭಿವೃದ್ಧಿಯಲ್ಲಿ ಸಂಬಂಧಪಟ್ಟ ಹಾಗೆ ನಾವು ಎಂಥ ಕಠಿಣ ಪರಿಸ್ಥಿತಿಯನ್ನು ನಾವು ಮತ್ತು ನಮ್ಮ ಸದಸ್ಯರು ನಾವು ಎದುರಿಸಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳ್ತಾ, ಇದು ನಾನು ಈ ಮಾತನ್ನು ತಮಗೆ ಯಾಕೆ ಹೇಳ್ತೇನೆ, ಮುಂದಿನ ಇದರಲ್ಲಿ ಗ್ರಾಮ ಸಭೆ ಬರ್ತದೆ. ಗ್ರಾಮ ಸಭೆಯಲ್ಲಿ ನಾವು ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ನಾವು ನಮ್ಮ ದೊಡ್ಡ ಒಂದು ಹಿನ್ನಡೆ, ಏಕೆಂದರೆ ನಮ್ಮ ಪಕ್ಷದ ಕಾರ್ಯಕರ್ತರು ಆ ಸಂದರ್ಭದಲ್ಲಿ ಯಾರೋ ಇಬ್ಬರು ಮಾತಾಡೋದು, ಗ್ರಾಮ ಸಭೆ ನಿಲ್ಲಿಸುವುದು, ಈ ಥರದ ಇದು ಬರ್ತದಲ್ಲ. ನಮ್ಮ ಕಾರ್ಯಕರ್ತರು ಅದಕ್ಕೆ ಮುಂಚೂಣಿಯಲ್ಲಿ ಬಂದು ಕೂತ್ಕೊಳ್ಬೇಕು. ಸಂಬಂಧಪಟ್ಟ ಅಭಿವೃದ್ಧಿ ಬಗ್ಗೆ ತಮಗೂ ಅಧಿಕಾರ ಇದೆ. ನೀವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಪಂಚಾಯತ್ ಸಂಬಂಧಪಟ್ಟ ಕಾರ್ಯಕ್ರಮ ಇರ್ತದ, ಅದಕ್ಕೆ ನೀವು ಮುಂಚೂಣಿಯಲ್ಲಿ ಬಂದುಕೊಂಡು ನಮಗೆ ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸ ಕಾರ್ಯಗಳನ್ನು ತಾವು ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ. ಅದೇ ರೀತಿ ಮುಂದೆ ಬರುವಂತಹ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸಹ ನಾವು ಅತ್ಯಧಿಕ ಮತಗಳಿಂದ ನಮ್ಮ ಈ ಜಿಲ್ಲಾ ಪಂಚಾಯತ್ ನಮಗೆ ಕೆಲವೇ ಮತಗಳ ಅಂತರದಿಂದ ಸೋಮೇಶ್ವರ ಇದ್ದರೂ ಸಹ ಒಂದು 200 ಮತಗಳ ಅಂತರದೇನು ನಾವು ಕಳ್ಕೊಂಡಿದ್ದೇವೆ. ಅದರ ಜಿಲ್ಲಾ ಪಂಚಾಯತ್ ಇಲ್ಲದ್ರೆ ಅವರು ಒಂದು ಗ್ರಾಮ ಪಂಚಾಯತಿಗೆ ಎಷ್ಟು ಕಷ್ಟ ಅಂತ ನಮಗೆ ಅದರ ಅನುಭವ ಆಗಿದೆ. ನಮ್ಮ ಶಾಸಕರು ಇರುವುದರಿಂದ ನಮಗೆ ಅಷ್ಟಾಗಿ ಗೊತ್ತಾಗಲಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಬರುವಂಥ ಈ ನೀರಿನ ಅನುದಾನ ಎಲ್ಲ ಬರುವುದು ಜಿಲ್ಲಾ ಪಂಚಾಯತ್ಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಸಂಪೂರ್ಣವಾಗಿ ನಾವು ಮುಂದಿನ ಹಂತದಲ್ಲಿ ಚುನಾವಣೆಯಲ್ಲಿ ದುಡಿಬೇಕು. ಅದೇ ರೀತಿ ಮುಂದಿನ ಹಂತದಲ್ಲಿ ನಮ್ಮ ಗ್ರಾಮ ಸಮಿತಿ ಅಧ್ಯಕ್ಷರಲ್ಲಿ ಮನವಿ ಮಾಡಿದೇನೆಂದರೆ ವಿವಿಧ ಘಟಕಗಳನ್ನು ನಾವು ಆದಷ್ಟು ಬೇಗ ಇದು ಮಾಡಿಕೊಂಡು ನಮ್ಮ ಆದಷ್ಟು ಹೊಸ ಮುಖಗಳಿಗೆ ನಾವು ಆದ್ಯತೆಯನ್ನು ನೀಡಿಕೊಂಡು ನಾವು ಪಕ್ಷ ಸಂಘಟನೆಯಲ್ಲಿ ಆದಷ್ಟು ತೊಡಗಿಸಿಕೊಳ್ತಾ ನಮ್ಮ ಎಲ್ಲ 13 ಸದಸ್ಯರು ತಮ್ಮ ಒಟ್ಟಿಗೆ ನಾವು ಯಾವುದೇ ಪಕ್ಷ ಸಂಘಟನೆಯಲ್ಲಿ, ಯಾಕೆಂದರೆ ಈ ವೇದಿಕೆಯಲ್ಲಿ ನಾವು ನಿಂತು ನಾವು 13 ಸದಸ್ಯರು ವೈಯಕ್ತಿಕ ವರ್ಚಸ್ಸಿನಿಂದ ಯಾರೂ ಇನ್ನಾದದ್ದಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಇಲ್ಲಿ ನಿಂತಿದೆ. ಮುಂದಿನ ದಿನಗಳಿಂದ ಪಕ್ಷದ ಉಳಿವಿಕೆಗಾಗಿ ನಾವು ಸತಸಿದ್ಧವಾಗಿ ನಾವು ಪ್ರಯತ್ನ ಮಾಡ್ತಾ ನಾವು ಎಲ್ಲರೂ ಪಕ್ಷ ಸಂಘಟನೆಯಲ್ಲಿ ತಮ್ಮೊಟ್ಟಿಗೆ ಇದ್ದೇವೆ ಎಂಬ ಒಂದು ಆಶಾಭಾವನೆಯನ್ನು ಹೇಳ್ತಾ ಒಂದು ಅವಕಾಶಕ್ಕಾಗಿ ಆಯೋಜಿಸಿದಂಥ ನೂತನ ಪಂಚಾಯತ್ ಸದಸ್ಯರಿಗೆ ಮತ್ತು ಅರೇಕಳ ಪಂಚಾಯತಿ ಕಾಂಗ್ರೆಸ್ ಗ್ರಾಮ ಸಮಿತಿಯ ಪದಾಧಿಕಾರಿಗಳಿಗೆ ಅಭಿನಂದನಾ ಕಾರ್ಯಕ್ರಮದ ಈ ಒಂದು ವೇದಿಕೆಯಲ್ಲಿದ್ದಂತಹ ನಮ್ಮ ಪಕ್ಷದ ಮುಖಂಡರು, ಉಲ್ಲಾಲ ನಗರಸಭೆಯ ಮಾಜಿ ಉಪಾಧ್ಯಕ್ಷರು ಆದಂತಹ ದಿನೇಶ್ ರೈ ಅವರೇ, ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ನ ಕಾರ್ಯದರ್ಶಿಯವರಾದಂತಹ ರಹಿಮಾನ್ ಕೋರ್ಜಾಲ್ರವರೇ, ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರಾದಂಥ ಮುಸ್ತಫ್ರವರೇ ಹಾಗೂ ಅರೇಕಳ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಬದ್ರುದ್ದೀನ್ ರವರೇ, ಎಲ್ಲ ಪಂಚಾಯತ್ ಸದಸ್ಯರೇ, ಅರೇಕಳ ಕಾಂಗ್ರೆಸ್ ಗ್ರಾಮ ಸಮಿತಿಯ ಪದಾಧಿಕಾರಿಗಳೇ, ಕಾರ್ಯಕರ್ತರೇ, ಇವತ್ತು ನಾವು ಪಕ್ಷದಲ್ಲಿ ದುಡಿಯುವಾಗ ಏನಾದರೂ ಒಂದು ಸಾಧನೆ ಮಾಡಬೇಕಂತ ಇರೋದು ಅದು ಸಹಜ. ಆದರೂ ಕೂಡ ನಾವು ಏನಾಗಬೇಕಂತಂದು ಅದೊಂದು ಆತುರದಲ್ಲಿ ಹೋಗಬಾರ್ದು. ಓಡಿಕೊಂಡು ಏನಾದರೂ ಒಂದು ಸಾಧನೆ ಮಾಡಿದಾಗ ಅಲ್ಲಿ ನಮಗೆ ಸುಸ್ತಾಗ್ತದೆ. ಖಂಡಿತವಾಗಿಯೂ ನಾವೊಂದು ಬೆಟ್ಟ ಹತ್ತಬೇಕಾದ್ರೆ ಅಲ್ಲಿ ಓಡಿಕೊಂಡು ಹೋದರೆ ಮಾತ್ರ ಅಲ್ಲಿ ಗುರಿ ಮುಟ್ತದೆ ಅಂತ ಹೇಳಲಿಕ್ಕೆ ಇಲ್ಲ. ಅದು ನಡೆದುಕೊಂಡು ಹೋದರೂ ಕೂಡ ಅಲ್ಲಿ ಗುರಿ ಮುಟ್ತದೆ. ಯಾವಾಗಲೂ ಪಕ್ಷದಲ್ಲಿ ಕೂಡ ಅದೇ ರೀತಿ ನಾವು ಪಕ್ಷದಲ್ಲಿದ್ದೇವೆ, ನಾವು ಓಡಿಕೊಂಡು ಏನಾದರೂ ಮಾಡಿ ಏನಾದರೂ ಗಳಿಸಬೇಕಂತ ಹೇಳಿ ಆತುರದ್ದು ಹೋದಾಗ ಮತ್ತೆ ನಮಗೆ ಅಲ್ಲಿ ನಿರಾಸೆ ಕೂಡ ಆಗ್ತದೆ, ಒಂದು ಕಡೆ ಸುಸ್ತಾಗ್ತದೆ. ನಾವು ಹಂತವಾಗಿ ಪಕ್ಷದಲ್ಲಿ ದುಡಿದುಕೊಂಡು ಹಂತವಾಗಿ ಪಕ್ಷವನ್ನು ಬಲಪಡಿಸಿದಾಗ ನಮಗೆ ಅದು ಗುರಿ ಮುಟ್ಟಲಿಕ್ಕೆ ಬಹಳಷ್ಟು ಸುಲಭ ಆಗ್ತದೆ. ಅದು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗಲೂ ನಿಷ್ಠಾವಂತನಾಗಿ ದುಡಿತಾನೆ, ಅದು ಪಕ್ಷದ ಮುಖಂಡರು ಅವರನ್ನು ಖಂಡಿತವಾಗಿ ಗುರುತಿಸ್ತದೆ. ಮುಂದಿನ ದಿನಗಳಲ್ಲಿ ಅವರಿಗೆ ಏನಾದರೂ ಒಂದು ಸ್ಥಾನವನ್ನು ಸಿಗ್ತದೆ. ಅದಕ್ಕೆ ನಾನು ಕೂಡ ಒಂದು ಉದಾಹರಣೆ, ನಾನು ಕಳೆದ ಸಲ ಪಂಚಾಯತಿ ಒಂದು ಇಲೆಕ್ಷನ್ ಬಂದಾಗ ಇಲೆಕ್ಷನ್ಗೆ ನನಗೆ ಅವಕಾಶ ಇತ್ತು, ಅದಕ್ಕೂ ನಾನು ಅಲ್ಲಿ ಇಲೆಕ್ಷನ್ಗೆ ನಿಲ್ಲಿಲ್ಲ. ಪಂಚಾಯತಿ ನಾನು ಅಭ್ಯರ್ಥಿಯಾಗಿ ನಿಲ್ಲಲಿಕ್ಕೆ ನನಗೆ ಅವಕಾಶ ಇತ್ತು, ಆದರೂ ಕೂಡ ನಾನು ನಿಲ್ಲಿಲ್ಲ. ನಂತರ ಈ ಗ್ರಾಮ ಪಂಚಾಯತಿಯ ಒಂದು ಅಧ್ಯಕ್ಷ ಬಂದಾಗ ಪಕ್ಷದ ಮುಖಂಡರು ನನಗೆ ಸಲಹೆ ನೀಡಿದಾಗ ನೀನು ಅದನ್ನು ವಹಿಸಿಕೊಳ್ಬೇಕಂತ ಹೇಳಿ, ಅದು ಕೂಡ ನಮ್ಮ ಸನ್ಮಾನ್ಯ ಶಾಸಕರಾದ ಇ ಟಿ ಖಾದರ್ ಕೂಡ ನನಗೆ ಒಂದು ಹೇಳಿದ್ರು. ಅಲ್ಲದೆ ಆದರೂ ಕೂಡ ನಾನು ಅದನ್ನು ಯಾವುದು ಕೂಡ ನಾನೊಂದು ಆಕಾಂಕ್ಷೆ ಅಲ್ಲ ಅಂತ ಹೇಳಿದಾಗ ಇಲ್ಲಿ ಒಂದು ಸಭೆ ನಡೆದಾಗ ಎಲ್ಲ ಕಾರ್ಯಕರ್ತರ ಒಂದು ಸೂಚನೆ ಮೇರೆಗೆ ಅದನ್ನು ನಾನು ಒಪ್ಪಿಕೊಂಡಿದ್ದೇನೆ. ಆದರೂ ಕೂಡ ನಾನು ಹೇಳೋದಂದರೆ ಪಕ್ಷದಲ್ಲಿ ಯಾವಾಗ ನಾವು ನಿಷ್ಠಾವಂತರಾಗಿ ನಾವು ದುಡಿತೇವೋ ಆವಾಗ ನಮಗೆ ಖಂಡಿತವಾಗಿ ಒಂದಲ್ಲ ಒಂದು ದಿವಸ ಒಂದು ಸ್ಥಾನ ಸಿಗ್ತದೆ. ನಾವು ಕಳೆದ ಸಲ ಪಂಚಾಯತ್ ಅಧ್ಯಕ್ಷ ಸ್ಥಾನದಲ್ಲಿರುವಾಗ ಕೂಡ ಅದೇ, ಎಲ್ಲರೂ ಅಧ್ಯಕ್ಷರಿಗೆ ಒಂದು ಸಮಾನ ರೀತಿಯಲ್ಲಿ ಯೋಗ್ಯತೆ ಇದ್ದವರು ಇರ್ತಾರೆ. ಕೆಲವು ಸದಸ್ಯರು 4-5 ಸಲ ಚುನಾಯಿತರಾಗಿ ಅಧ್ಯಕ್ಷಕ್ಕೆ ಎಲ್ಲರೂ ಕೂಡ ಒಂದು ಯೋಗ್ಯತೆ ಇರ್ತಾರೆ. ಆದರೂ ಕೂಡ ಒಂದೇ ಅಧ್ಯಕ್ಷ ಸ್ಥಾನ ಬರುವಾಗ ಅಲ್ಲಿ 2-3 ಮಂದಿಗೆ ಅವಕಾಶ ಸಿಗುವುದಿಲ್ಲ. ಅದು ಯಾರಿಗೂ ಸಿಗುವುದಿಲ್ಲರೂ ಕೂಡ ಅಲ್ಲಿ ನಾವು ಒಮ್ಮತದಲ್ಲಿ ಒಬ್ಬರಿಗೆ ಸಿಗ್ತದೆ. ಆದರೂ ಕೂಡ ಸಿಕ್ಕದಿದ್ದರೆ
ಅವರು ಯಾರು ಕೂಡ ಅದನ್ನು ಬೇಸರ ಮಾಡದೆ ಏನಾದರೂ ಸಣ್ಣ ಪುಟ್ಟ ಮನಸ್ಸಲ್ಲಿ ಏನಾದರೂ ಬೇಸರ ಇದ್ದರೂ ಕೂಡ ಮುಂದಕ್ಕೆ ನಾವು ಅವರಿಗೆ ಕೂಡ ಅವಕಾಶ ಇದೆ, ನಾವು ಪಕ್ಷವನ್ನು ದುಡಿಯುವ, ಪಕ್ಷವನ್ನು ಗಟ್ಟಿಗೊಳಿಸುವ. ಈಗಾಗಲೇ ಪಕ್ಷದಲ್ಲಿ ನೂತನ ನಾವು ಅಧ್ಯಕ್ಷರ ಪದಾಧಿಕಾರಿಗಳನ್ನು 11 ಮಂದಿಯನ್ನು ಮಾಡಿದ್ದೇವೆ. ಅದೇ ರೀತಿ ನಾನು ಹೇಳುವುದೇನೆಂದರೆ, ನಾವು ಈ ಪಕ್ಷದ ಪಂಚಾಯತ್ ಅಧ್ಯಕ್ಷ ಅಥವಾ ಪಕ್ಷದ ಅಧ್ಯಕ್ಷರು ದುಡಿದು ಮಾತ್ರ ಇಲ್ಲಿ ನಾವು ಪಕ್ಷವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಈಗ ನೀವು 13 ಮಂದಿ ಸದಸ್ಯರಿದ್ದಾರೆ. ನಿಮ್ಮಲ್ಲಿ ಇದೇ ಪಕ್ಷ ಸಂಘಟನೆ ಮಾಡಲಿಕ್ಕೆ ನಿಮ್ಮ ಸಹಕಾರ ಬಹಳಷ್ಟು ಆಗುತ್ತೆ. ಯಾಕೆಂದರೆ ನೀವು ಗ್ರಾಮದಲ್ಲಿ ಒಂದು ಜನಪ್ರತಿನಿಧಿಯಾಗಿದ್ದೀರಿ. ನೀವು ಅಲ್ಲಿ ಜನರ ಬೇಡಿಕೆ ತಕ್ಕಂತೆ ಜನರಿಗೆ ಒಂದು ಒಳ್ಳೆ ರೀತಿಯಲ್ಲಿ ದುಡಿದಾಗ, ವಾರ್ಡ್ನಲ್ಲಿ ದುಡಿದಾಗ ತನ್ನಷ್ಟಕ್ಕೆ ತಾನೇ ಪಕ್ಷ ಬೆಳೀಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಆದ್ದರಿಂದ ಈ ಪಕ್ಷ ಬೆಳೀಲಿಕ್ಕೆ ನಿಮ್ಮ ಬಹಳಷ್ಟು ಸಹಕಾರ ಅಗತ್ಯ, ನಿಮ್ಮ ಸಹಕಾರ ಅಗತ್ಯ. ನಿಮ್ಮಲ್ಲಿ ನೀವು ಎಷ್ಟು ದುಡಿಯುತ್ತೀರಿ ಅಷ್ಟು ಇಲ್ಲಿ ಪಕ್ಷ ಸಂಘಟನೆ ಆಗ್ತದೆ. ಅದೇ ರೀತಿ ವರ್ಷಗಳು ಮಾತ್ರ ಬಾಕಿ ಇರ್ತದೆ ವಿಧಾನಸಭಾ ಚುನಾವಣೆ. ಆ ವಿಧಾನಸಭಾ ಚುನಾವಣೆ ಕೂಡ ನಾವು ಈಗಾಗಲೇ ತಯಾರಿಯಾಗಬೇಕು. ಸನ್ಮಾನ್ಯ ಟಿ ಖಾದರ್ ಅವರನ್ನು ಇನ್ನೊಮ್ಮೆ ನಾವು ಇಲ್ಲಿ ಹೆಚ್ಚಿನ ಮತಗಳಿಂದ ವಿಜೇತರನ್ನಾಗಿ ಮಾಡಿ ಅವರಿಗೆ ಇನ್ನೊಮ್ಮೆ ನಾವು ಈ ಒಳ್ಳೆ ಒಂದು ಸಚಿವರನ್ನೇ ಮಾಡಲಿಕ್ಕೆ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡಬೇಕು. ನಾವೆಲ್ಲರೂ ಈ ಗ್ರಾಮದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ತಮ್ಮೆಲ್ಲರ ಸಹಕಾರ, ಕಾರ್ಯಕರ್ತರ ಸಹಕಾರದೊಂದಿಗೆ ನಾವು ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಂಘಟನೆಗೊಳಿಸಿ ಪಕ್ಷವನ್ನು ಒಳ್ಳೆ ಇನ್ನಷ್ಟು ಎತ್ತರಕ್ಕೆ ಬೆಳೆಸಲಿಕ್ಕೆ ನಾವು ಮಾಡ್ತೇವೆ ಅಂತ ಈ ಮೂಲಕ ಹೇಳಿಕೊಂಡು ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ. ಈ ದಿನದ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರು, ನಮ್ಮ ನಾಯಕರಾದಂಥ ಸನ್ಮಾನ್ಯ ಟಿ ಖಾದರ್ ಅವರು ಬರಬೇಕಾಗಿತ್ತು. ಅವರಿಗೆ ನಮ್ಮ AICC ಮಾಜಿ ಅಧ್ಯಕ್ಷರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಪ್ರತಿನಿಧಿಸಿದಂಥ ಕೇರಳದ ವಯನಾಡು ಕ್ಷೇತ್ರದಲ್ಲಿ ನಾಳ್ದು ಕೇರಳ ವಿಧಾನಸಭೆ ಚುನಾವಣೆ ನಡೆಯಲಿಕ್ಕಿದೆ. ಅಲ್ಲಿ ಅವರಿಗೆ ಉಸ್ತುವಾರಿಯನ್ನು ಹಾಕಿದ್ದಾರೆ. ಅದರಿಂದಾಗಿ ಅವರು ಅಲ್ಲಿಗೆ ಕೇರಳಕ್ಕೆ ಹೋಗಿದ್ದರಿಂದ ನನಗೆ ಬರಲಿಕ್ಕೆ ಆಗುವುದಿಲ್ಲ ಎಂಬ ಮಾತನ್ನು ತಿಳಿಸಿದ್ದಾರೆ. ಅದೇ ರೀತಿ ನಮ್ಮ ಬ್ಲಾಕಿನ ಅಧ್ಯಕ್ಷರಾದಂಥ ಸಂತೋಷ್ ಶೆಟ್ಟಿ ಅವರು ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅವರ ಸಂಬಂಧಿಕರ ಒಂದು ಕಾರ್ಯಕ್ರಮ ಪುತ್ತೂರಿನಲ್ಲಿ ಇರುವುದರಿಂದ ತುರ್ತಾಗಿ ಅವರು ಪುತ್ತೂರಿಗೆ ಕೂಡ ಹೋಗಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿ ಅವರಿಗೆ ನಾನು ನಮ್ಮ ಪಕ್ಷದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ಇವತ್ತಿನ ಸಭಾಧ್ಯಕ್ಷತೆಯನ್ನು ವಹಿಸಿದಂಥ ಗ್ರಾಮ ಸಮಿತಿಯ ಅಧ್ಯಕ್ಷರಾದಂಥ ಬಶೀರ್ ಅವರಿಗೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮಗೆ ಈ ಪಕ್ಷ ಮತ್ತು ಜನಪ್ರತಿನಿಧಿಗಳು ಯಾವ ರೀತಿ ಹೋಗಬೇಕು ಎಂಬ ರೀತಿಯಲ್ಲಿ ನಮಗೆ ದಿಕ್ಸೂಚಿ ಭಾಷಣವನ್ನು ಮಾಡಿದಂಥ ನಮ್ಮ ಆತ್ಮೀಯ ಮಿತ್ರರಾದಂಥ ದಿನೇಶ್ ರೈ ಅವರಿಗೆ, ಅದೇ ರೀತಿ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ ರೈಮಾನ್ರವರು ಹರೇಕಳ ಗ್ರಾಮದಲ್ಲಿ ಯಾವ ಕಾರ್ಯಕ್ರಮ ಇದ್ರೂ ಕೂಡ ಪಕ್ಷದ ಪ್ರತಿನಿಧಿಯಾಗಿ ರೈಮಾನ್ರವರು ಪ್ರತಿಯೊಂದು ಚುನಾವಣೆಯಲ್ಲೂ ಪ್ರತಿಯೊಂದು ಸಂದರ್ಭದಲ್ಲಿ ಇರ್ತಾರೆ. ಯಾವಾಗ ಕೂಡ ಹರೇಕಳಕ್ಕೆ ಇದಾದಾಗ ನಾನು ಖಂಡಿತ ಬರ್ತೇನೆ ಅಂತ ನಿಮ್ಮ ಮಾತನ್ನು ಹೇಳಿದ್ದಾರೆ. ಇವತ್ತು ಕೂಡ ಅವರು ಸಮಯಕ್ಕೆ ಸರಿಯಾಗಿ ಬಂದು ಈ ನಮಗೆ ಅಭಿನಂದನಾ ಇದರಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅಬ್ದುಲ್ ರಹಿಮಾನ್ ಅವರಿಗೆ ಕೂಡ ನಾನು ಕಾಂಗ್ರೆಸ್ ಪಕ್ಷದವರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ಬದ್ರುದ್ದೀನ್ ರವರು ಕ್ರಿಯಾಶೀಲ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಕಳೆದ ಸಾರಿ ಗ್ರಾಮ ಸಮಿತಿಯ ಅಧ್ಯಕ್ಷರಾಗಿ ಪಕ್ಷವನ್ನು 2-3 ವರ್ಷಗಳ ಕಾಲ ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಿದ್ದಾರೆ. ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಈಗ ಅಧ್ಯಕ್ಷರಾಗಿದ್ದುಕೊಂಡು ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮದ ಅಭಿವೃದ್ಧಿಯಲ್ಲಿ ಚೆನ್ನಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ತಾರೆ ಎಂಬ ವಿಶ್ವಾಸ ಕೂಡ ನನಗಿದೆ. ಅವರಿಗೆ ಕೂಡ ಕಾರ್ಯಕರ್ತರ ಪರವಾಗಿ ಧನ್ಯವಾದ. ಅದೇ ರೀತಿ ನೂತನ ಪಂಚಾಯತ್ ಸದಸ್ಯರಾದಂಥ ಜಯಂತಿ, ಅದೇ ರೀತಿ ನೂತನ ಪಂಚಾಯತ್ ಸದಸ್ಯರಾದಂಥ ಸಿದ್ದಿಕ್ರವರು, ನೂತನವಾಗಿ ಆಯ್ಕೆಯಾದಂಥ ಹನೀಫ್ರವರು, ನೂತನವಾಗಿ ಆಯ್ಕೆಯಾದಂಥ ನಮ್ಮ ಆಲಡ್ಕದ ರಫೀಕ್ರವರು, ಇವರಿಗೆ ಎಲ್ಲರೂ ಕೂಡ ಧನ್ಯವಾದಗಳು. ಅದೇ ರೀತಿ ನಮ್ಮ ಜೊತೆ ನಮ್ಮ ಈಗಾಗಲೇ ನಮ್ಮ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದಂಥ ಖಾದರ್ ಅವರಿದ್ದಾರೆ, ನಮ್ಮನ್ನೆಲ್ಲರನ್ನು ಸ್ವಾಗತಿಸಿದ್ದಾರೆ, ಅವರಿಗೆ ಕೂಡ ಧನ್ಯವಾದಗಳು. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿ ನಮ್ಮ ಮುಖ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ಅಬ್ದುಲ್ ಹಮೀದ್ ಕಳೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕೇವಲ ಅಲ್ಪ ಮತ, ಒಂದು 13 ಮತಗಳ ಅಂತರದಿಂದ ಸೋತಿದ್ದಾರೆ. ಮುಂದಕ್ಕೆ ಕೂಡ ಅವಕಾಶ ಬರ್ಬೋದು. ಅವರು ಈ ಕಾರ್ಯಕ್ರಮದಲ್ಲಿ ಸಮಯಕ್ಕೆ ಮುಂಚಿತವಾಗಿ ಬಂದು ಭಾಗವಹಿಸಿ ಒಳ್ಳೆಯ ಕಾರ್ಯಕೆಲಸವನ್ನು ಕೂಡ ಮಾಡಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ನಮ್ಮ ಕೋಶಾಧಿಕಾರಿ ಇಮ್ತಿಯಾಜ್ ರವರು ಕಳೆದ ಸಾರಿ ಬೂತ್ ಸಮಿತಿ ಅಧ್ಯಕ್ಷರಾಗಿ ವಾರ್ಡ್ನಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಆ ವಾರ್ಡ್ನ 3 ಜನ ಸದಸ್ಯರು ಕೂಡ ಗೆದ್ದಿದ್ದಾರೆ. ಪಕ್ಷದ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಒಳ್ಳೆಯ ರೀತಿಯಲ್ಲಿ ಸಹಕಾರವನ್ನು ಮಾಡ್ತಾರೆ. ನಮ್ಮ ಕೋಶಾಧಿಕಾರಿಯಾದಂಥ ಇಮ್ತಿಯಾಜ್ ಅವರಿಗೆ ಕೂಡ ಧನ್ಯವಾದಗಳು. ಅದೇ ರೀತಿ ನಮ್ಮ ಉಮ್ಮರಬ್ಬರವರು, ನಮ್ಮ ಹಿರಿಯರು, ಹಳೆಯ ಕಾಂಗ್ರೆಸ್ಸಿಗ, ಯಾವತ್ತೂ ಕೂಡ
ಕಾಂಗ್ರೆಸ್ ಅಂತ ಹೇಳಿದ್ರೆ ಅವರಿಗೆ ಪ್ರಾಣ. ಅಷ್ಟು ಒಂದು ಅವರ ವ್ಯಕ್ತಿತ್ವದಲ್ಲೇ ರಕ್ತದಲ್ಲೇ ಕಾಂಗ್ರೆಸ್ಸನ್ನು ಬೆಳೆಸಿಕೊಂಡವರು. ಆ ವಾರ್ಡ್ನಲ್ಲಿ ಆಳಕ ವಾರ್ಡ್ನಲ್ಲಿ 3 ಸೀಟ್ನಲ್ಲಿ 2 ಸೀಟ್ ಗೆದ್ದಿದೆ. ನಾನು ಹೇಳಿದೆ 13 ಮತದಿಂದ ಆ ವಾರ್ಡಿನ ಎಲ್ಲ ಯುವಕರ ನಾಯಕತ್ವವನ್ನು ಮಾಡಿದವರು ನಮ್ಮ ಉಮ್ಮರಪ್ಪ. ಅಲ್ಲಿಯ ವಿಜಯದಲ್ಲೂ ಕೂಡ ನಿಮ್ಮ ಒಂದು ಕೊಡುಗೆ ಇದೆ. ನಿಮಗೆ ವೈಯಕ್ತಿಕವಾಗಿ ಪಕ್ಷದ ನೆಲೆಯಿಂದ ಅಭಿನಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ಬಂದದ್ದಕ್ಕಾಗಿ ಧನ್ಯವಾದಗಳು. ಅದೇ ರೀತಿ ನಮ್ಮ ಜೊತೆ ನಮ್ಮ ಈ ಒಂದು ಅರೇಕಳದಲ್ಲಿ ನಮ್ಮ ಎಲ್ಲ ಕಾರ್ಯವನ್ನು ಸೋಷಿಯಲ್ ಮೀಡಿಯಾ ಮೂಲಕ ಪ್ರಚಾರ ಮಾಡುವವರು ನಮ್ಮ ಅದರ ಪ್ರಚಾರಕ ಅಬ್ದುಲ್ ರಹಿಮಾನ್ ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಗ್ರಾಮ ಸಮಿತಿ ಪರವಾಗಿ ಮತ್ತು ವೈಯಕ್ತಿಕವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ಗ್ರಾಮ ಪಂಚಾಯತ್ನ ಸದಸ್ಯರು ನಮ್ಮ ಒಳ್ಳೆಯ ಕೆಲಸಗಾರ, ಉತ್ತಮವಂತಾದಂಥ ಒಂದು ಕೆಲಸಗಾರ ಅಬ್ದುಲ್ ಮಜೀದ್ರವರು ಒಳ್ಳೆಯ ರೀತಿಯಲ್ಲಿ ಪಕ್ಷದ ಪ್ರತಿಯೊಂದು ಅವರಿಗೂ ಕೂಡ ಅದೇ ರೀತಿ ಪಕ್ಷ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಯಾರು ಮಾತಾಡ್ತಾರೆ ಸಣ್ಣದಿಂದ ಇದುವರೆಗೆ ಅದು ಅವರ ತಂದೆಯ ಕೂಡ ವ್ಯಕ್ತಿತ್ವ ಕೂಡ ಆಗಿ ಪಕ್ಷದ ವಿಚಾರದಲ್ಲಿ ಅವರಲ್ಲಿ ಯಾವತ್ತೂ ಕೂಡ ರಾಜಿ ಇಲ್ಲ. ಆ ರೀತಿ ಪಕ್ಷದ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ಭಾಗವಹಿಸಿದವರು ಅಬ್ದುಲ್ ಮಜೀದ್ರವರು, ಅವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಬೇಬೇಕನವರು, ನಮ್ಮ ಕೃಷ್ಣಪ್ಪ ಪೂಜಾರಿ ಅವರು, ಅದೇ ರೀತಿ ನಮ್ಮ ಮುನೀರ್ ಅವರು, ನಮ್ಮ ಉಪಾಧ್ಯಕ್ಷರಾದಂಥ ಲ್ಯಾನ್ಸಿ ಅವರು, ಅದೇ ರೀತಿ ನಮ್ಮ ಕೃಷ್ಣಪ್ಪಣ್ಣನವರು ಮತ್ತು ಉಣ್ಯಾರವರು ಎಲ್ಲರಿಗೂ ಕೂಡ ಪಕ್ಷದ ಪರವಾಗಿ ಧನ್ಯವಾದವನ್ನು ಅರ್ಪಿಸಿ ಇವತ್ತಿನ ಕಾರ್ಯಕ್ರಮದ ಯಶಸ್ವಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಧನ್ಯವಾದಗಳು.